ಆಗಿದೆ ಮಾತಾಜಿ. ಓಕೆ, ಕೋಸ್ಟ್ ಮಾಡಿ, ಹೋಸ್ಟ್ ಬೇಕಂತ ಹೇಳಿಲ್ಲ. ಸರಿ ಮಾತಾಜಿ. ಹರೇ ಕೃಷ್ಣ. ಮಾಡಿದೆ ನೋಡಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ನಾಗವೇಣಿ ಮಾತಾಜಿ. ಹರೇ ಕೃಷ್ಣ. ಹೇಳಿ ಬರು ಮಾತಾಜಿ. ಮಾತಾಜಿ, ಇದು ನಾನು ಕ್ಲಾಸಿಂದು ಇದು ಲಿಂಕ್ ಹಾಕ್ತೀನಿ ಒಳಗಡೆ, ಅಂದ್ರೆ ಇದರಲ್ಲಿ ಲಿಂಕ್ ಹಾಕಿ ಶೇರ್ ಮಾಡ್ತೀನಿ. ಯಾರಿಗಾದ್ರೂ ಕ್ಲಾಸಿಗೆ ಜಾಯ್ನ್ ಆಗ್ಬೇಕಿದ್ರೆ ಅಂದ್ರೆ ಅದು ಅವ್ರಿಗೆ ಜಾಯ್ನ್ ಆಗಕ್ಕೆ ಹೇಳಿ, ಲಿಂಕ್ ಹಾಕ್ತೀನಿ ನಾನು. ಆಮೇಲೆ ಅದು ಕಾಪಿ ಮಾಡಿ ಇಟ್ಕೊಂಡು ಆಮೇಲೆ ಲಾಸ್ಟಿಗೆ ಹಾಕಿ ಮತ್ತೆ. ಯಾವುದಕ್ಕೆ ಮಾತಾಜಿ? ಇದೇ ಕ್ಲಾಸಿಗೆ ಯಾವುದೇ ಅಂದ್ರೆ ಇದು ಈ ಲಿಂಕಿಗೆ ಹಾ, ಎಲ್ಲ ಕ್ಲಾಸಿಗೆ ಬರುತ್ತಲ್ಲ ಮಾತಾಜಿ, ಎಲ್ಲ ಕ್ಲಾಸಿಗೆ ಬರುತ್ತೆ. ಹರೇ ಲಿಂಕ್ ಕೃಷ್ಣ. ಶೇರ್ ಮಾಡ್ತೀನಿ ನೀವು. ನಾಗವೇಣಿ ಮಾತಾಜಿ, ಆಮೇಲೆ ಇದು ಯಾವುದು ಚೈತನ್ಯ ಚರಿತಾಮೃತ 13ನೇ ಅಧ್ಯಾಯದ್ದು ಅದು PDF ಇಲ್ಲ ಮಾತಾಜಿ ನನ್ನ ಹತ್ರ. ಓ, ನಾನ್ ಮಾಡ್ಬೇಕಿತ್ತ? ನಾನ್ ನೀವು ಮಾಡ್ತಿದ್ದೀರ ಅಂತ ಅನ್ಕೊಂಡೆ. ತೊಂದ್ರೆ ಇಲ್ಲ ಮಾತಾಜಿ, ಇದಕ್ಕೇನು PDF ಬೇಡ, ನೀವು ಅದನ್ನು ಹೇಳ್ತಾ ಹೋಗಿ. ಹಾ, ಅಲ್ಲಿ ಸ್ಕ್ರೀನ್ ಅಲ್ಲಿ ಏನ್ ಬೇಡವಾ ಅವರಿಗೆ? ಬೇಡ, ನಾನು ಚೈತನ್ಯ ಚರಿತಾಮೃತದ ಚೈತನ್ಯ ಮಹಾಪ್ರಭುಗಳದ್ದು ನಿತ್ಯಾನಂದರದೊಂದು ಫೋಟೋ ಹಾಕಿ ಬಿಡ್ತೇನೆ. ಓಕೆ ಓಕೆ, ಹೇಳ್ಕೊಂಡು ಹೋಗ್ತಾ ಹೋಗೋದು. ಇಲ್ಲಾಂದ್ರೆ 52 ಶ್ಲೋಕ ಮುಗಿಸ್ಲಿಕ್ಕೆ ಆಗಲ್ವಲ್ಲ? ಆಗಲ್ಲ, ಅದೇ. ಓಕೆ, ಹರೇ ಕೃಷ್ಣ. ನಾಳೆ ಬೇಕಾದ್ರೆ ಮಾಡ್ಬೇಕಾ? ಬೇಡ ಮಾತಾಜಿ, ಅದು ಓದ್ಲಿಕ್ಕಿಲ್ಲ ಅಲ್ಲ, ಅದನ್ನ ಹಾಕಿದ್ರೆ ಓದ್ಲಿಕ್ಕೆ ಕೇಳ್ತಾರೆ, ಅದು ಓದ್ಲಿಕ್ಕೆ. ಸರಿ ಸರಿ ಮಾತಾಜಿ. ಓಕೆ ಓಕೆ, ಸರಿ, ನಾವೇ ಹೇಳ್ಕೊಂಡು ಹೋಗೋದಲ್ವಾ? ನೀವು ಇದು ಮಾಡಿ ಮಾತಾಜಿ, ಪ್ರೇಯರ್ ಮಾಡಿ ಅಷ್ಟೇ. ಹರೇ ಮಂಗಳಾಚರಣೆ. ಓಕೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಚೈತನ್ಯ ಚರಿತಾಮೃತ ಓದುವ ತರಗತಿಗೆ ಆದರದ ಸ್ವಾಗತ. ನಮಗೆ ಈ ಒಂದು ಅವಕಾಶವನ್ನ ಮಾಡಿಸಿಕೊಟ್ಟಂತಹ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಇಸ್ಕಾನ್ ಕುಳಾಯ್ ಅಲ್ಲಿಯ ಅಧ್ಯಕ್ಷರಾದ ಹಿಸ್ ಗ್ರೇಸ್ ಶ್ರೀ ನಾಮನಿಷ್ಠ ಪ್ರಭುಜಿ ಅವರಿಗೆ ವಂದನೆಗಳನ್ನ ಸಲ್ಲಿಸುತ್ತಾ, ಹಾಗೇನೆ ಇಸ್ಕಾನ್ ನ ಫೌಂಡರ್ ಅಧ್ಯಕ್ಷರಾದ ಹಿಸ್ ಡಿವೈನ್ ಗ್ರೇಸ್ AC ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದರಿಗೂ ವಂದನೆಗಳನ್ನ ಸಲ್ಲಿಸುತ್ತಾ, ಹಾಗೆ ಇತರ ಗುರುಗಳೆಲ್ಲರಿಗೂ ವಂದಿಸುತ್ತಾ, ಅವರೆಲ್ಲರ ಆಶೀರ್ವಾದವನ್ನ ತಗೊಳ್ತಾ ಈ ಒಂದು ತರಗತಿಯನ್ನ ಇವತ್ತು ಶುರು ಮಾಡೋಣ. ಹರೇ ಕೃಷ್ಣ. ಈ ಒಂದು ಚೈತನ್ಯ ಮಹಾಪ್ರಭುಗಳ ಆವಿರ್ಭಾವದ ಈ ನಾಡ್ದು ಬರುವ ಹುಣ್ಣಿಮೆ ಏನಿದೆ, ಫಾಲ್ಗುಣ ಹುಣ್ಣಿಮೆ, ಅದು ಚೈತನ್ಯ ಮಹಾಪ್ರಭುಗಳು ಆವಿರ್ಭಾವವಾದಂತ ದಿನ. ಅದರ ಒಂದು ಪ್ರಯುಕ್ತ ಈ ಒಂದು ತಿಂಗಳಲ್ಲಿ ನಾವು ಈ ಚೈತನ್ಯ ಚರಿತಾಮೃತ ಎಲ್ಲಿವರೆಗೆ ನಿಮ್ಗೆ 4ನೇ ಅಧ್ಯಾಯ ನಡೀತಾ ಇತ್ತು, ಆದ್ರೆ ಇವತ್ತು 13ನೇ ಅಧ್ಯಾಯದಿಂದ ನಾವು ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಅವರ ಏನು ಆ ಒಂದು 13ನೇ ಅಧ್ಯಾಯದಲ್ಲಿ ಅವರು ಏನು ಆವಿರ್ಭಾವ ಆಗಿರುವಂತಹದ್ದು ಸಂದರ್ಭ ಎಲ್ಲವನ್ನ ನಮ್ಗೆ ತಿಳಿಯಲಿದ್ದೇವೆ ನಾವು. ಸೊ ಹಾಗಾಗಿ ಇವತ್ತು 13ನೇ ಅಧ್ಯಾಯದಿಂದ ನಾವು ಮಾಡ್ತಾ ಇದ್ದೇವೆ. ಅದಕ್ಕಿಂತ ಮೊದಲು ಈ ಶಚಿಸುತ ಅಷ್ಟಕ ಅಂತ ಹೇಳಿದ್ರೆ ಚೈತನ್ಯ ಮಹಾಪ್ರಭುಗಳ ತಾಯಿ ಶಚಿದೇವಿ, ಶಚಿಮಾತಾ ಅವರು ಹೇಳಿರುವಂತಹದ್ದು ಒಂದು ಅಷ್ಟಕ. ಇದು ಸಾರ್ವಭೌಮ ಭಟ್ಟಾಚಾರ್ಯರ ವಿರಚಿತ ಅಂತ ಹೇಳಿದ್ರೆ ಅವರು ರಚನೆ ಮಾಡಿರುವಂತಹ ಒಂದು ಅಷ್ಟಕ. ಇದು ತುಂಬಾ ಚೆನ್ನಾಗಿದೆ. ಯಾವ ರೀತಿ ಹೇಳ್ಬೇಕಿದು? ರಿಪೀಟ್ ಮಾಡ್ಬೇಕಾ, ನಾನ್ ಹೇಳ್ತಾ ಹೋದ್ರೆ ಸಾಕಾ? ರಿಪೀಟ್ ಮಾಡಿಸಿ ಮಾತಾಜಿ. ಓಕೆ ಓಕೆ, ನಾನ್ ಹೇಳ್ತೇನೆ, ನೀವು ರಿಪೀಟ್ ಮಾಡಿ. ತುಂಬಾ ಚೆನ್ನಾಗಿದೆ ಇದು. ನವ ಗೌರವರಂ ನವ ಪುಷ್ಪಶರಂ ನವ ಭಾವದರಂ ನವ ಲಾಸ್ಯ ಪರಂ. ನವ ಗೌರವರಂ ನವ ಭಾವದರಂ ನವ ಲಾಸ್ಯಪರಂ ನವ ಹಾಸ್ಯಕರಂ ನವ ಹೇಮವರಂ ಪ್ರಣಮಾಮಿ ಸಚಿ
गौरवरम् महाचतुरं नवहेमवरं नमामि शचीसुतगौरवरम् नवप्रेमयुतं नवनीतशुचं नववेशकृतं नवप्रेमरसम् नवनीतशुचं नववेशकृतं नवप्रेमरसम् शुभप्रेममयं प्रणमामि शचीसुतगौरवरम् प्रेममयं प्रणमामि शचीसुतगौरवरम् हरिभक्तिपरं हरिनामधरं करजप्यकरं हरिनामपरम् हरिभक्तं करजप्यकरं हरिनामपरम् नयने सततं प्रणयाश्रुधरं प्रणमामि शचीसुतगौरवरम् प्रणमामि शचीसुतगौरवरम् सततं जनता भवतापहरं परमार्थपरायण लोकगतिम् जनता नवलेहकरं जगतापहरं प्रणमामि शचीसुतगौरवरम् निज भक्तिकरं प्रियचारुतरं नटनर्तन नागरराजकुलम् निज भक्तिकरं प्रियचारुतरं कुलकामिनि मानसलास्यकरं प्रणमामि शचीसुतगौरवरम् करतालवलं कलकण्ठरवं नदुवाद्यसुवीनिकया मधुरम् तालवनं कलकण्ठरवं मृदुवाद्यसुवीणिकया मधुरम् निज भक्तिगुणाव्रतनाट्यकरं प्रणमामि शचीसुतगौरवरम् निज भक्तिगुणामृतनाट्यकरं प्रणमामि गौरवरम् युगधर्मयुतं पुनर्नन्दसुतं धरणीषुचित्रं भवभावोचितम् युगधर्मयुतं भवभावोचितं तनुजानचितं निजवासयुतं प्रणमामि शचीसुतगौरवरम्
तनु ಜ್ಞಾನಚಿತಂ ಉಪಾಸಯುತಂ ನಮಾಮಿಷತಿ ಗೌರವರಂ ಗೌರವರಂ अरुणं नयनं चरणं वदनं वदने स्फलितं स्वकनामधरम् अरुणं नयनं चरणवदनं वदने कनामधरम् कुरुते सुरसं जगताजीवनं प्रणमामि शचीसुतगौरवरम् नमामि शचीसुतगौरवरम् प्रणमामि शचीसुतगौरवरम् प्रणमामि शचीसुतगौरवरम् नमामि शचीसुतगौरवरम् हरे कृष्ण 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 हरे 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 कृष्ण 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 हरे 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 राम 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 हरे 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 राम हरे राम राम हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण कृष्ण हरे कृष्ण 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 हरे कृष्ण हरे 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 राम हरे 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 राम हरे 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 कृष्ण हरे कृष्ण हरे कृष्ण हरे कृष्ण हरे कृष्ण माता जी हरे कृष्ण ಜಯ 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 ಹೇಳಿ. हाँ जय जय नित्यानंद ಜಯ ಜಯ ಶ್ರೀ ಚೈತನ್ಯ जय नित्यानंद जय 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 श्री चैतन्य जय जय नित्यानंद जय द्वैत चंद्र जय गौर भक्त वृंदा जय अद्वैत गौर भक्त भक्त वृंद जय जय श्री चैतन्य जय नित्यानंद जय जय श्री जय जय चैतन्य श्री जय चैतन्य जय नित्यानंद नित्यानंद जय द्वैत चंद्र जय गौर भक्त वृंदा जय अद्वैत चैतन्य जय अद्वैत गौर भक्त जय जय श्री चैतन्य जय नित्यानंद जय द्वैत चंद्र जय गौर भक्त वृंदा जय जय ಚೈತನ್ಯ ಜಯ जय नित्यानंद ಜಯ ಚಂದ್ರ ಜಯ ಗೌರ गौर भक्त ಗೌರಂಗ 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 ನಿತ್ಯಾನಂದ 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 ಗೌರಂಗ 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 ನಿತ್ಯಾನಂದ 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 ಗೌರಂಗ 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 ನಿತ್ಯಾನಂದ 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 ಗೌರಂಗ ನಿತ್ಯಾನಂದ ಗೌರಂಗ ನಿತ್ಯಾನಂದ ಗೌರಂಗ ನಿತ್ಯಾನಂದ ಗೌರಂಗ ನಿತ್ಯಾನಂದ
ಗೌರಂಗ ನಿತ್ಯಾನಂದ ಗೌರಂಗ ನಿತ್ಯಾನಂದ ಗೌರಂಗ ನಿತ್ಯಾನಂದ ಗೌರಂಗ ನಿತ್ಯಾನಂದ ಗೌರಂಗ ನಿತ್ಯಾನಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಶಚಿ ಧನ್ಯವಾದಗಳು. ಹರೇ ಕೃಷ್ಣ. ಇನ್ನು 1 ತಿಂಗಳು ಎಲ್ಲರೂ ಹೇಳುವ, ಅಲ್ಲಿವರೆಗೆ ಎಲ್ಲರಿಗೆ ಸಹ ಕಲ್ತಾಗ ಆಗತ್ತೆ ಅದು. ಹರೇ ಕೃಷ್ಣ. ಇವತ್ತು ಅಧ್ಯಾಯ 13 ಶ್ರೀ ಚೈತನ್ಯ ಮಹಾಪ್ರಭುಗಳ ಆಗಮನ ಅಂತ ಹೇಳ್ಕೊಂಡು ಅಧ್ಯಾಯದ ಹೆಸರು. ಅಲ್ಲಿ ಶ್ರೀ ಚೈತನ್ಯ ಚರಿತಾಮೃತದ 13ನೇ ಅಧ್ಯಾಯ ಅಂತ ಹೇಳುವಂತದ್ದು ಚೈತನ್ಯ ಮಹಾಪ್ರಭುಗಳ ಆವಿರ್ಭಾವವನ್ನ ವರ್ಣಿಸ್ತಾ ಇದೆ. ಇದರಲ್ಲಿ ಇಲ್ಲಿ ಇಡೀ ಆದಿಲೀಲಾ ವಿನೋದದ ಸಾಲುಗಳು ಚೈತನ್ಯ ಮಹಾಪ್ರಭುಗಳ ಗೃಹಸ್ಥ ಬದುಕನ್ನ ವರ್ಣಿಸ್ತದೆ. ಹಾಗೂ ಅದೇ ರೀತಿಯಲ್ಲಿ ಅಂತ್ಯಲೀಲಾ ಶ್ರೀ ಚೈತನ್ಯ ಮಹಾಪ್ರಭುಗಳ ಸನ್ಯಾಸದ ಜೀವನವನ್ನ ವರ್ಣಿಸ್ತದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಪ್ರಭುವಿನ ಅಂತ್ಯಲೀಲದ ವ್ಯಾಪ್ತಿಯೊಳಗಡೆ ಅವರ ಸನ್ಯಾಸದ ಬದುಕಿನ ಮೊದಲ 6 ವರ್ಷಗಳು ಮಧ್ಯಲೀಲಾ ಅಂತ ಕರೀತಾರೆ. ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಜೀವನ ಬದುಕನ್ನ 3 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಗೃಹಸ್ಥ ಬದುಕನ್ನ ಆದಿಲೀಲಾ, ಹಾಗೇನೆ ಆ ನಂತರದ ಸನ್ಯಾಸ ಆಶ್ರಮದ ಒಂದು ಬದುಕನ್ನ ಅಂತ್ಯಲೀಲಾ ಅಂತ ಹೇಳ್ತದೆ. ಅದರಲ್ಲಿ ಆ ಒಂದು 24 ವರ್ಷ ಚೈತನ್ಯ ಮಹಾಪ್ರಭುಗಳು 48 ವರ್ಷ ಜೀವನ ಮಾಡಿದ್ರೆ ಅದರಲ್ಲಿ 24 ವರ್ಷ ಅವರು ಗೃಹಸ್ಥ ಜೀವನವನ್ನ ಮಾಡ್ತಾರೆ. ಆಮೇಲೆ ಉಳಿದ 24 ವರ್ಷ ಅವರು ಸನ್ಯಾಸ ಜೀವನವನ್ನ ಮಾಡ್ತಾರೆ. ಆ ಒಂದು 24 ವರ್ಷ ಏನು ಆ ಒಂದು ಸನ್ಯಾಸ ಜೀವನ, ಅಲ್ಲಿ ಅವರು 18 ವರ್ಷಗಳ ಕಾಲ ಜಗನ್ನಾಥಪುರಿಯಲ್ಲಿ ಬದುಕನ್ನ ಅಲ್ಲಿ ಇರ್ತಾರೆ. ಅವರು ಲೀಲೆಗಳನ್ನ ಮಾಡ್ತಾ ಇರ್ತಾರೆ. ಆದ್ರೆ 6 ವರ್ಷಗಳಷ್ಟು ಕಾಲ ಅವರು ಈ ಒಂದು ಪರ್ಯಟನೆಯಲ್ಲಿ ಇರ್ತಾರೆ. ಆ ಒಂದು ಹರೇ ಕೃಷ್ಣ ಮಹಾಮಂತ್ರದ ಪ್ರಚಾರ ಕಾರ್ಯದ ಇದರಲ್ಲಿ ಪ್ರಚಾರ ಕಾರ್ಯಕ್ರಮದಲ್ಲಿ ಅವರು ಒಳಗೊಳಿಸ್ತಾರೆ. ಹಾಗೆ ಅದನ್ನ ಮಧ್ಯಲೀಲಾ ಅಂತ ಕರೀತಾರೆ. ಈ ಸಮಯದಲ್ಲಿ ಚೈತನ್ಯ ಮಹಾಪ್ರಭು ದಕ್ಷಿಣ ಭಾರತದ ಪರ್ಯಟನೆ ಮಾಡ್ತಾರೆ. ಆಮೇಲೆ ವೃಂದಾವನಕ್ಕೆ ಹೋಗ್ತಾರೆ. ಆಮೇಲೆ ಮತ್ತೆ ವೃಂದಾವನದಿಂದ ಹಿಂದಿರುಗಿ ಮತ್ತು ಹಾಗೂ ಈ ಸಂಕೀರ್ತನ ಆಂದೋಲನವನ್ನ ಅವರು ಬೋಧಿಸ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಲ್ಲಿ ಶ್ರೀಹಟ್ಟ ಜಿಲ್ಲೆಯಲ್ಲಿದ್ದ ಉಪೇಂದ್ರ ಮಿತ್ರ ಅಂತ ಹೇಳಿ ಒಬ್ಬ ಸುಕ್ಷಿತ ಬ್ರಾಹ್ಮಣ ಆಗಿರ್ತಾರೆ. ಅವರು ಜಗನ್ನಾಥ ಮಿಶ್ರರ ತಂದೆ. ಜಗನ್ನಾಥ ಮಿಶ್ರರ ತಂದೆ ಅಂತ ಹೇಳಿದ್ರೆ ಜಗನ್ನಾಥ ಮಿಶ್ರರು ನಿಮ್ಗೆ ಗೊತ್ತಿದ್ದ ಹಾಗೆ ಚೈತನ್ಯ ಮಹಾಪ್ರಭುಗಳ ತಂದೆ ಅವರು ಅಲ್ವಾ. ಹಾಗಾಗಿ ಅವರು ಅಲ್ಲಿ ಮಿಶ್ರರ ತಂದೆ ನೀಲಾಂಬರ ಚಕ್ರವರ್ತಿಯ ಮಾರ್ಗದರ್ಶನದಲ್ಲಿ ಅಧ್ಯಯನ ನಡೆಸಲಿಕ್ಕೆ ಅಂತ ಅವ್ರು ನವದ್ವೀಪಕ್ಕೆ ಬರ್ತಾರಂತೆ. ಆಮೇಲೆ ನೀಲಾಂಬರ ಚಕ್ರವರ್ತಿ ಅವರ ಮಗಳು ಶಚಿದೇವಿ ಅವರನ್ನ ಮದುವೆ ಆಗ್ತಾರೆ. ಆಮೇಲೆ ನವದ್ವೀಪದಲ್ಲಿ ಅವರು ನೆಲೆಸಿರ್ತಾರೆ. ಯಾರು? ಚೈತನ್ಯ ಮಹಾಪ್ರಭುಗಳ ತಂದೆ ತಾಯಿ ಜಗನ್ನಾಥ ಮಿಶ್ರ ಹಾಗೂ ಶಚಿ ಮಾತಾ. ಹಾಗೆ ಸೊ ಈ ಶ್ರೀ ಶಚಿದೇವಿಯು 8 ಮಕ್ಕಳಿಗೆ ಜನ್ಮ ನೀಡಿದರಾದ್ರೂ ಒಂದು ಉಳಿಯಲಿಲ್ಲ ಅಂತೆ. ಅದರಲ್ಲಿ 8 ಮಕ್ಕಳನ್ನ ಹಿಡಿತಾರೆ, ಹೆಣ್ಣು ಮಕ್ಕಳನ್ನ. ಆದ್ರೆ ಯಾವುದು ಕೂಡ ಉಳಿಲಿಲ್ಲ. ಮತ್ತೆ ಹುಟ್ಟಿದ ಕೂಡ್ಲೆ ಎಲ್ಲವೂ ಮರಣಿಸ್ತಾ ಇದ್ವು ಅಂತೆ. 9ನೇ ಮಗುವಿಗೆ ಗರ್ಭ ಧರಿಸ್ತಾರೆ. ಆನಂತರ ಒಂದು ಗಂಡು ಮಗುವಿಗೆ ಜನ್ಮ ನೀಡ್ತಾರೆ ಶಚಿಮಾತಾ. ಆ ಮಗನ ಹೆಸರೇ ವಿಶ್ವರೂಪ ಅಂತ ಹೇಳಿದ್ರೆ ನಮ್ಮ ಚೈತನ್ಯ ಮಹಾಪ್ರಭುಗಳು ವಿಶ್ವರೂಪ, ವಿಶ್ವಂಬರ ಅಂತೇಳಿ ಅವರಿಗೆ ಹೆಸರಿಡ್ತಾರೆ. ಆಮೇಲೆ ಅಂತ ಹೇಳಿದ್ರೆ ಅದು ಕ್ರಿಸ್ತ ಶಕ 1486ನೇ ಇಸ್ವಿ ಆಗ್ತದೆ. ಮತ್ತೆ ಶಕೆ 1407 ಅಂತ ಹೇಳ್ತಾ ಇದ್ದಾರೆ. ಪಾಲ್ಗುಣ ಪೂರ್ಣಿಮೆಯ ಸಂಜೆ ಅಂತ ಹೇಳಿದ್ರೆ ಪಾಲ್ಗುಣ ಮಾಸ, ಈ ಒಂದು ನೆಕ್ಸ್ಟ್ ಬರುವುದು ಏನಿದೆ ಆ ಹುಣ್ಣಿಮೆ, ಗೌರ ಪೂರ್ಣಿಮೆ ಅಂತ ಹೇಳ್ತೀವಿ ನಾವು, ಅದು ಆ ತಿಂಗಳು ಆ ಸಂಜೆ ಸಿಂಹ ಲಗ್ನದಲ್ಲಿ ಶ್ರೀ ಶಚಿದೇವಿ ಮತ್ತೆ ಜಗನ್ನಾಥ ಮಿಶ್ರರಿಗೆ ಜನಿಸಿದವರೇ ಚೈತನ್ಯ ಮಹಾಪ್ರಭುಗಳು. ಶ್ರೀ ಚೈತನ್ಯ ಮಹಾಪ್ರಭುಗಳು ಜನಿಸಿದ ಶುಭ ಸಮಾಚಾರ ತಿಳಿದು ವಿದ್ವಾಂಸರು, ಬ್ರಾಹ್ಮಣರು ಅನೇಕ ಉಡುಗೊರೆಗಳನ್ನ ತರ್ತಾರಂತೆ. ಮತ್ತೆ ಆ ಕೂಸನ್ನ ನೋಡ್ಲಿಕ್ಕೆ ಧಾವಿಸ್ತಾರಂತೆ. ಅಂತ ಹೇಳಿದ್ರೆ ಅಂತ ಒಂದು ಅಂದ್ರೆ ಅದು ಆ ದಿವಸ ಗ್ರಹಣ ಕಾಲ ಕೂಡ, ಹುಣ್ಣಿಮೆ ಅಂತ ಹೇಳಿದ್ರೆ ಚಂದ್ರಗ್ರಹಣದ ಕಾಲ ಕೂಡ ಆಗಿರ್ತದೆ ಅದು. ಹಾಗೆ ಸೊ ನೀಲಾಂಬರ ಚಕ್ರವರ್ತಿ ಒಬ್ಬ ಮಹಾನ್ ಜ್ಯೋತಿಷಿ.
ನೀಲಾಂಬರ ಚಕ್ರವರ್ತಿಯ ಮಾರ್ಗದರ್ಶನದಲ್ಲಿ ಅಧ್ಯಯನ ಮಾಡ್ಲಿಕ್ಕೆ ಇವರು ಜಗನ್ನಾಥ ಮಿಶ್ರರ ಅವ್ರು ಬಂದಿರ್ತಾರೆ ನವದ್ವೀಪಕ್ಕೆ. ಹಾಗೇನೆ ಮತ್ತೆ ಅವರ ಮಗಳನ್ನೇ ಶಚಿದೇವಿ ಅವರನ್ನೇ ಅವರು ಮದ್ವೆ ಆಗುವಂತದ್ದು. ಶಚಿದೇವಿ ಅವರ ತಂದೆ ನೀಲಾಂಬರ ಚಕ್ರವರ್ತಿ ಅವರು ಮಹಾನ್ ಜ್ಯೋತಿಷಿ. ಹಾಗೇನೆ ಮಗುವಿನ ಜನ್ಮ ಗಳಿಗೆಗೆ ಅನುಸಾರವಾಗಿ ಅವರು ತಕ್ಷಣವೇ ಒಂದು ಜಾತಕವನ್ನ ಬರೀತಾರಂತೆ. ಆ ಜ್ಯೋತಿಷ್ಯ ಗಣನೆ ಪ್ರಕಾರ ಮಗು ಒಂದು ಅದ್ಭುತ ವ್ಯಕ್ತಿ, ಮಹಾಪುರುಷ ಅಂತ ಹೇಳ್ಕೊಂಡು ಅವರಿಗೆ ಅರ್ಥ ಆಗ್ತದೆ ಅದನ್ನ ನೋಡುವಾಗ. ಅಂದ್ರೆ ಆ ಸಮಯ ಒಂದು ಜಾತಕ ಹುಟ್ಟಿದ ಗಳಿಗೆ ನೋಡುವಾಗ್ಲೇ ಈ ಮಗು ತುಂಬಾ ಮಹಾಪುರುಷನಾಗ್ತಾನೆ ಅಂತ ಹೇಳ್ಕೊಂಡು ಅವ್ರಿಗೆ ಮನಗಾಣ್ತಾರಂತೆ. ಹಾಗೆ ಈ ಅಧ್ಯಾಯದಲ್ಲಿ ಆ ಮಹಾವ್ಯಕ್ತಿ ಚೈತನ್ಯ ಮಹಾಪ್ರಭುಗಳ ಲಕ್ಷಣಗಳನ್ನ ಇಲ್ಲಿ ವರ್ಣಿಸ್ತದೆ ಈ ಒಂದು 13ನೇ ಅಧ್ಯಾಯ ಅಂತೇಳಿ. ಶ್ಲೋಕ 1. ಸಪ್ರಸೀದತು ಚೈತನ್ಯ ದೇವೋ ಯಸ್ಯ ಪ್ರಸಾದತಃ ತಲ್ಲೀಲಾ ವರ್ಣನೆ ಯೋಗ್ಯ ಸದ್ಯ ಸ್ಯಾದ್ ಅದಮೋಪಿ ಅಯಂ ಅಂತ ಹೇಳ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ಯಾರ ಕೃಪಾ ವಿಶೇಷದಿಂದ ಪತನ ಹೊಂದಿದ ವ್ಯಕ್ತಿಯು ಪ್ರಭುವಿನ ಲೀಲಾ ವಿನೋದಗಳನ್ನು ವರ್ಣಿಸಲು ಸಾಧ್ಯ ಆಗುವುದೋ ಅಂತಹ ಶ್ರೀ ಚೈತನ್ಯ ಮಹಾಪ್ರಭುಗಳ ಅನುಗ್ರಹ ಕೋರುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇದನ್ನ ಬರೆದಿರುವಂತದ್ದು ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು. ಸೊ ಹಾಗಾಗಿ ಅವರು ಒಂದು ಚೈತನ್ಯ ಮಹಾಪ್ರಭುಗಳ ಅನುಗ್ರಹವನ್ನ ನಾನು ಕೋರ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅಂತ ಹೇಳಿದ್ರೆ ಯಾವುದೇ ಒಂದು ನಾವು ಸಾಧನೆ ಮಾಡ್ಬೇಕಿದ್ರೆ ಕೂಡ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಯಾರದು. ಶ್ರೀ ಚೈತನ್ಯ ಮಹಾಪ್ರಭು ಅಥವಾ ಪ್ರಭು ಶ್ರೀ ಕೃಷ್ಣನನ್ನ ಬಣ್ಣಿಸ್ಲಿಕ್ಕೆ ಒಬ್ಬ ವ್ಯಕ್ತಿಗೆ ಪ್ರಭುವಿನ ದಯೆ ಅನುಗ್ರಹವಿರುವಂತ ಅಲೌಕಿಕ ಅದ್ಭುತ ಶಕ್ತಿ ಬೇಕಾಗ್ತದೆ ಅಲ್ವಾ. ಎಲ್ರಿಗೆ ಬರೋದಿಲ್ಲ. ಏನಿದ್ರು ಕೂಡ ಗುರು ಕೃಷ್ಣ ಕೃಪೆ ಬೇಕೇ ಬೇಕಾಗ್ತದೆ. ಸೊ ಹಾಗಾಗಿ ಈ ಒಂದು ಪುಸ್ತಕ ಭಗವಂತನ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಬರಿಬೇಕಾದ್ರೆ ಆ ಭಗವಂತನ ಅನುಗ್ರಹವನ್ನ, ಚೈತನ್ಯ ಮಹಾಪ್ರಭುಗಳ ಅನುಗ್ರಹವನ್ನ ನಾನು ಕೋರ್ತೇನೆ ಅಂತ ಹೇಳ್ತಾರೆ. ಹಾಗೇನೆ ಭಗವಂತನ ದಯೆ ಕೃಪಾ ವಿಶೇಷ ಇರದೆ ಯಾರೇ ಆಗ್ಲಿ ಇಂಥ ಒಂದು ಅಲೌಕಿಕ ಸಾಹಿತ್ಯವನ್ನ ರಚನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರಭುವಿನ ಅನುಗ್ರಹ ಪ್ರಭಾವದಿಂದ ಸಾಹಿತ್ಯ ಸಾಧಕರಾಗಲು ಅರ್ಹರಲ್ಲದವರು ಕೂಡ ಅದ್ಭುತ ಅಲೌಕಿಕ ಪ್ರಕರಣಗಳನ್ನ ವರ್ಣಿಸಬಲ್ಲರು. ಈಗ ನಾವು ನೋಡ್ತೇವೆ, ಒಂದು ಭಗವದ್ಗೀತೆ ಕೂಡ ಓದ್ಲಿಕ್ಕೆ ಬರದಿದ್ದವನು ಕೂಡ ಅಕ್ಷರ ಅಭ್ಯಾಸದ ಒಂದು ಇದಿಲ್ಲದಿದ್ರು ಕೂಡ ಭಗವಂತನನ್ನ ಅರ್ಥ ಮಾಡ್ಕೊಳ್ತಾನೆ. ಹೇಗೆಂದ್ರೆ ಅದು ಭಗವಂತನ ಕೃಪೆ ಅವನ ಮೇಲೆ ಇರ್ತದೆ. ಹಾಗೆ ಅಂತ ಒಂದು ಭಗವಂತನ ಕೃಪೆ ಇಲ್ಲದಿದ್ರೆ ಯಾವ್ದು ಆಗೋದಿಲ್ಲ. ಹಾಗೇನೆ ಪ್ರಭುವಿನ ಅನುಗ್ರಹ ಪ್ರಭಾವದಿಂದ ಸಾಹಿತ್ಯ ಸಾಧಕರಾಗ್ಲಿಕ್ಕೆ ಅರ್ಹತೆ ಇಲ್ಲದಿದ್ರು ಕೂಡ ಅಂತವರು ಕೂಡ ಭಗವಂತನ ಕೃಪೆ ಇದ್ದಾಗ ಅದ್ಭುತ ಅಲೌಕಿಕ ಪ್ರಕರಣಗಳನ್ನ ವರ್ಣಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾರು ಸಮರ್ಥರೋ ಅಂತವರಿಗೆ ಶ್ರೀ ಕೃಷ್ಣನ ವರ್ಣನೆಯು ಸಾಧ್ಯವಷ್ಟೇ ಅಂತೇಳಿ ಹೇಳ್ತಾ ಇದ್ದಾರೆ. ಕೃಷ್ಣ ಶಕ್ತಿ ವಿನಾ ನಾಹೇ ತಾರಾ ಪ್ರವರ್ತನ ಅಂತ ಅದು ಚರಿತಾಮೃತ ಅಂತ್ಯಲೀಲದಲ್ಲಿ ಹೇಳ್ತಾರೆ. 11ನೇ ಶ್ಲೋಕ 7ನೇ ಅಧ್ಯಾಯದಲ್ಲಿ ಪ್ರಭುವಿನ ದಯಾನುಗ್ರಹ ಸಂಪನ್ನರಾಗದೆ ಪ್ರಭುಗಳ ಹೆಸರು, ಖ್ಯಾತಿ, ಗುಣಗಳು, ಸ್ವರೂಪ, ಪರಿವಾರ ಇತ್ಯಾದಿಗಳನ್ನ ತಿಳಿ ಹೇಳಲಿಕ್ಕೆ ಯಾರಿಗೂ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಅಂತಿಮವಾಗಿ ಏನ್ ಹೇಳ್ತಾ ಇದ್ದಾರೆ ಕೃಷ್ಣರಾಜ ಕವಿರಾಜ ಗೋಸ್ವಾಮಿ ಅಂತ ಹೇಳಿದ್ರೆ, ಅವರಿಂದ ವಿರಚಿತವಾದ ಶ್ರೀ ಚೈತನ್ಯ ಚರಿತಾಮೃತವು ಅವರು ತಾನು ತುಂಬಾ ಕೆಳಗಿನವನೆಂದು ಭಾವಿಸಿದ್ದರೂ ಪ್ರಭುವಿನ ಅಪಾರ ದಯೆಯಿಂದಾಗಿ ಈ ಕಾರ್ಯವನ್ನು ಸುಪ್ರಕಟವಾಗುತ್ತಿದೆ ಅಂತ ಹೇಳಿ, ಈ ಕಾರ್ಯವು ಸುಪ್ರಕಟವಾಗುತ್ತಿದೆ ಅಂತ ಹೇಳ್ತಾ ಇದ್ದಾರೆ. ಅಂತ ಹೇಳಿದ್ರೆ ಅಂತ ಅವರು ನಾನು ಇದಕ್ಕೆ ಅರ್ಹನಲ್ಲದಿದ್ರು ಕೂಡ ನನ್ಗೆ ಭಗವಂತನ ಅನುಗ್ರಹದಿಂದ ಕೃಪೆಯಿಂದ ಈ ಒಂದು ಕಾರ್ಯ ನನ್ನಿಂದ ನಡೀತಾ ಇದೆ ಅಂತ ಹೇಳ್ಕೊಂಡು ಅವರು ಅಂದ್ರೆ ಅಂತ ಒಂದು ನಮ್ರತೆ ಅವರಲ್ಲಿ ತೋರ್ತದೆ. ಇಲ್ಲಿ ಗಮನಿಸಬೇಕಾದ ಏನಂತ ಹೇಳಿದ್ರೆ, ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು ತಾವು ಸ್ವಯಂ ಕೆಳಮಟ್ಟದವರೆಂಬುದಾಗಿ ಹೇಳಿಕೊಂಡ ಮಾತ್ರಕ್ಕೆ ನಾವು ಆ ರೀತಿ ಪರಿಗಣಿಸಬಾರ್ದು. ಅಂದ್ರೆ ಮಹಾನ್ ಅವರೆಲ್ಲ ಅಂತ ಗ್ರಂಥ ರಚನೆಗಳನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಉನ್ನತ ಮಟ್ಟದ ಒಂದು ಭಗವಂತನ ಕೃಪೆಯಿಂದ ಅವ್ರು ಬರೀಲಿಕ್ಕಾಗ್ತದೆ, ಉನ್ನತ ಮಟ್ಟದಲ್ಲೇ ಇರ್ತಾರೆ. ಆದ್ರೂ ಕೂಡ ತಮ್ಮನ್ನ ಆ ಒಂದು ಅಹಂ ಇಲ್ಲದೆ ಅವರು ನಾನು ಏನೂ ಅಲ್ಲ, ನಾನು ತುಂಬಾ ಕೀಳು, ನನ್ಗೆ ಇದಕ್ಕೆ ಯೋಗ್ಯತೆ ಇಲ್ಲ, ಅರ್ಹತೆ ಇಲ್ಲ, ಆ ರೀತಿಯ ಒಂದು ಭಾವ ಇದ್ದಾಗ ಮಾತ್ರ ಅಂತವರಿಗೆ ಭಗವಂತ ಕೃಪೆ ತೋರ್ತಾನೆ. ಅಂತ ನಮ್ರತೆ ನಮ್ಮಲ್ಲಿ ಇರ್ಬೇಕು ಅಂತ ಹೇಳ್ಕೊಂಡು, ಸೊ ಆ ರೀತಿ ನಾವು ಪರಿಗಣಿಸಬಾರ್ದು. ಅವ್ರು ಆ ರೀತಿ ಹೇಳ್ಕೊಂಡ್ರು ಕೂಡ ಅದು ಕೀಳು ಮಟ್ಟದವರು ಅಂತೇಳಿ ನಾವು ಅಂದ್ಕೊಳ್ಬಾರ್ದು. ಅವ್ರು ಹೇಳಿದ ಮಾತ್ರಕ್ಕೆ ನಾವು ಆ ರೀತಿ ಪರಿಗಣಿಸ್ಕೊಡೋದು. ಇನ್ನು ಹೇಳೋದಾದ್ರೆ ಅಂತಹ ಚೈತನ್ಯ ಚರಿತಾಮೃತ ದಿವ್ಯ ಸಾಹಿತ್ಯವನ್ನ ರಚಿಸುವ ಸಮರ್ಥರಾರೇ ಆಗಿರ್ಲಿ, ಅವರು ನಮ್ಮ ಗೌರವಾನ್ವಿತ ಗುರುವರಿಯರು ಅಂತೇಳಿ ಹೇಳ್ತಾ ಇದ್ದಾರೆ 1ನೇ ಶ್ಲೋಕದಲ್ಲಿ. ಶ್ಲೋಕ 2. ಜಯ ಜಯ ಶ್ರೀ ಕೃಷ್ಣ ಚೈತನ್ಯ ಗೌರಚಂದ್ರ, ಜಯ ದ್ವೈತ ಚಂದ್ರ, ಜಯ ಜಯ ನಿತ್ಯಾನಂದ,
ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುಗಳಿಗೆ ಎಲ್ಲಾ ಯಶ ಇರಲಿ. ಶ್ರೀ ಅದ್ವೈತ ಚಂದ್ರರಿಗೆ ಎಲ್ಲಾ ಗೆಲುವಿರಲಿ. ಶ್ರೀ ನಿತ್ಯಾನಂದ ಪ್ರಭುಗಳಿಗೆ ಎಲ್ಲಾ ಗೆಲುವಿರಲಿ ಅಂತ ಹೇಳ್ತಾ ಇದ್ದಾರೆ. ಅಂತ ಹೇಳಿದ್ರೆ ಎಲ್ಲರಿಗೆ ಶುಭವಾಗಲಿ ಅಂತ ಹೇಳ್ಕೊಂಡು ಶ್ಲೋಕ 3. ಜಯ ಜಯ ಗದಾಧರ ಜಯ ಶ್ರೀನಿವಾಸ ಜಯ ಮುಕುಂದ ವಾಸುದೇವ ಜಯ ಹರಿದಾಸ. ಶ್ರೀ ಗದಾಧರ ಪ್ರಭುಗಳಿಗೆ ಎಲ್ಲಾ ಗೆಲುವಿರಲಿ. ಶ್ರೀ ಶ್ರೀವಾಸ ಠಾಕೂರರಿಗೆ ಎಲ್ಲಾ ಗೆಲುವಿರಲಿ. ಶ್ರೀ ಮುಕುಂದ ಪ್ರಭು ಮತ್ತು ಶ್ರೀ ವಾಸುದೇವ ಪ್ರಭುಗಳಿಗೆ ಎಲ್ಲಾ ಯಶವಿರಲಿ. ಶ್ರೀ ಹರಿದಾಸ ಠಾಕೂರರಿಗೆ ಎಲ್ಲ ಗೆಲುವಿರಲಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಶ್ಲೋಕ 4ರಲ್ಲಿ ಜಯ ದಾಮೋದರ ಸ್ವರೂಪ ಜಯ ಮುರಾರಿ ಗುಪ್ತ ಏಯಿ ಸಭ ಚಂದ್ರೋದಯೇ ತಮ ಕೈಲ ಲುಪ್ತ. ಶ್ರೀ ಸ್ವರೂಪ ದಾಮೋದರ ಹಾಗೂ ಶ್ರೀ ಮುರಾರಿ ಗುಪ್ತರಿಗೆ ಎಲ್ಲಾ ಗೆಲುವಿರಲಿ ಅಂತ ಹೇಳಿದ್ರೆ ಅವರು ಕೂಡ ಇಲ್ಲಿ ಅದನ್ನ ಬರೆಯುವಂತ ಒಂದು ಇದನ್ನ ಸಾಹಿತ್ಯವನ್ನ ಬರೀಲಿಕ್ಕೆ ಸಹಾಯ ಮಾಡುವಂತವ್ರು. ಅಂದ್ರೆ ಸೂತ್ರ ರೂಪದಲ್ಲಿ ಅವರು ಬರ್ದಿಡ್ತಾರಂತೆ ಆ ಎಲ್ಲ ಲೀಲೆಗಳನ್ನ. ಹಾಗಾಗಿ ಅವರಿಗೂ ಗೆಲುವಿರಲಿ. ಈ ಎಲ್ಲ ಬೆಳಗುವ ಚಂದ್ರರು ಒಟ್ಟಾಗಿ ಈ ಐಹಿಕ ಪ್ರಪಂಚದ ಕತ್ತಲನ್ನ ಲಯಗೊಳಿಸಿದ್ದಾರೆ ಅಂತ ಹೇಳಿದ್ರೆ ಇವರೆಲ್ಲರೂ ಶುದ್ಧ ಭಕ್ತರು ಅಂತವರ ಒಂದು ಅಂದ್ರೆ ಚಂದ್ರರಂತೆ ಅವರು ಹೊಳಿತಾ ಇರುವಂತ ಚಂದ್ರನಂತೆ ಈ ಐಹಿಕದ ಅವರ ಬೆಳದಿಂಗಳಿಂದ ಈ ಐಹಿಕದ ಕತ್ತಲನ್ನ ನಾಶಗೊಳಿಸುವಲ್ಲಿ ಅವರನ್ನ ಮುಡಿಪಾಗಿಟ್ಟಿದ್ದಾರೆ ಅಂತೇಳಿ. ಅಂದ್ರೆ ಈ ಐಹಿಕದ ಪ್ರಪಂಚದ ಕತ್ತಲನ್ನ ಲಯಗೊಳಿಸಿದ್ದಾರೆ, ಅಂದ್ರೆ ಕತ್ತಲನ್ನ ಇಲ್ಲವಾಗಿಸಿದ್ದಾರೆ ಅಂತೇಳಿ ಹೇಳ್ತಾ ಇದೆ. ಶ್ಲೋಕ 5. ಜಯ ಶ್ರೀ ಚೈತನ್ಯ ಚಂದ್ರೇರ ಭಕ್ತ ಚಂದ್ರಗಣ ಸಬರ ಪ್ರೇಮ ಜ್ಯೋತ್ಸ್ನಯ ಉಜ್ವಲ ತ್ರಿಭುವನ. ಪ್ರಧಾನ ಚಂದ್ರನಂತೆ ಕಂಗೊಳಿಸುವ ಪ್ರಭು ಚೈತನ್ಯ ಚಂದ್ರರ ಎಲ್ಲಾ ಭಕ್ತ ಚಂದ್ರರಿಗೂ ಗೆಲುವುಗಳಿರಲಿ. ಅವರ ಹೊಳೆಯುವ ಚಂದ್ರ ಪ್ರಕಾಶವು ಇಡೀ ವಿಶ್ವವನ್ನೇ ಬೆಳಗಿಸುತ್ತದೆ ಅಂತೇಳಿದ್ರೆ ಈ ಶ್ಲೋಕದಲ್ಲಿ ಚಂದ್ರನನ್ನು ಬಹುವಚನದಿಂದ ಚಂದ್ರಗಣ ಎಂಬುದಾಗಿ ವರ್ಣಿಸಿರುವುದನ್ನ ನಾವು ಕಾಣ್ತೇವೆ. ಇದು ಅಂತ ಹೇಳಿದ್ರೆ ಚಂದ್ರಗಣ ಅಂತ ಹೇಳಿದ್ರೆ ಅಲ್ಲಿ ಅನೇಕ ಚಂದ್ರರಿದ್ದಾರೆ ಅಂತ ಸೂಚಿಸ್ತದೆ. ಅಂತ ಹೇಳಿದ್ರೆ ನಾವು ಭಗವಂತ ಹೇಳ್ತಾರೆ ನಕ್ಷತ್ರಗಳಲ್ಲಿ, ಭಗವದ್ಗೀತೆಯಲ್ಲಿ ಹೇಳ್ತಾರೆ ಭಗವಂತ ನಕ್ಷತ್ರಾಣಂ ಅಹಂ ಶಶಿ, ಅಂದ್ರೆ ನಕ್ಷತ್ರಗಳ ಪೈಕಿ ನಾನು ಚಂದ್ರ ಅಂತೇಳಿ ಹೇಳ್ತಾರೆ. ಅಂತ ಹೇಳಿದ್ರೆ ಎಲ್ಲಾ ನಕ್ಷತ್ರಗಳು ಕೂಡ ಚಂದ್ರನಂತಿವೆ, ಆದ್ರೆ ಅದರಲ್ಲಿ ತುಂಬಾ ಪ್ರಕಾಶಮಾನವಾಗಿರುವಂತದ್ದು ಚಂದ್ರ ಅಂತ ಹೇಳ್ಕೊಂಡು ಎಲ್ಲಾ ತಾರೆಗಳು ಆ ತಾರೆಗಳೆಲ್ಲ ತುಂಬಾ ಹೊಳಿತಾ ಇರ್ತವೆ, ಆದ್ರೆ ಅದರಲ್ಲಿ ಚಂದ್ರ ತುಂಬಾ ಚಂದ ಹೊಳಿತಾರೆ. ಸೊ ಹಾಗಾಗಿ ಎಲ್ಲ ಭಗವಂತ ಅದು ನಾನು ಅಂತ ಹೇಳ್ತಾರೆ, ನಕ್ಷತ್ರಗಳಲ್ಲಿ ನಾನು ಶಶಿಯಾಗಿದ್ದೇನೆ ಅಂತ ಹೇಳ್ತಾರೆ. ಹಾಗೇನೆ ಇಲ್ಲಿ ಪಾಶ್ಚಾತ್ಯ ಖಗೋಳ ಶಾಸ್ತ್ರಜ್ಞರು ನಕ್ಷತ್ರಗಳನ್ನ ಸೂರ್ಯ ಅಂತ ಪರಿಗಣಿಸ್ತಿದ್ರೆ ವೇದ ಖಗೋಳ ಶಾಸ್ತ್ರಜ್ಞರು ಏನ್ ಹೇಳ್ತಾರೆ, ವೇದ ಧರ್ಮ ಗ್ರಂಥಗಳ ಪ್ರಕಾರ ನಕ್ಷತ್ರಗಳನ್ನು ಚಂದ್ರ ಅಂತ ಹೇಳಿ ಪರಿಗಣಿಸ್ತಾರೆ. ಸೂರ್ಯನು ಸ್ವಪ್ರಕಾಶನಾಗಿ ಶಕ್ತಿಯಿಂದ ಹೊಳೆಯುವ ಸಾಮರ್ಥ್ಯವನ್ನ ಹೊಂದಿದ್ದಾನೆ. ಹಾಗೆಯೇ ಚಂದ್ರರು ಸೂರ್ಯ ಪ್ರಕಾಶದ ಮರುಬಿಂಬ ಅಂತ ಹೇಳ್ತಾರೆ. ಅಂದ್ರೆ ಹೇಗೆ ಸೂರ್ಯನಿಗೆ ನಾವು 15ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಸೂರ್ಯನಿಗೆ ಕೂಡ ಬೆಳಕು ನನ್ನಿಂದಲೇ ಬರುವಂತದ್ದು ಒಂದೇ ನತದ್ ಭಾಸೇತಿ ಸೂರ್ಯನ ನಶಶಾಂಕುನ ಪಾವಕ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಭಗವಂತನ ಧಾಮದಲ್ಲಿ ಸೂರ್ಯ ಚಂದ್ರರ ಬೆಳಕು ಬೇಕಾಗಿಲ್ಲ. ಈ ಬ್ರಹ್ಮಾಂಡ, ಐಹಿಕದ ಬ್ರಹ್ಮಾಂಡ ಅಂತ ಹೇಳುವಂತದ್ದು ಕತ್ತಲಿನ ಅಂಧಕಾರದ ಪ್ರದೇಶ, ಇಲ್ಲಿಗೆ ನಮ್ಗೆ ಬೆಳಕು ಬೇಕು ಅಂತ ಹೇಳಿ ಆ ಭಗವಂತನ ಆ ಪ್ರಭೆ, ದೇಹದ ಪ್ರಭೆಯಿಂದ ಆ ಬೆಳಕನ್ನ ಹರಿಸಿ ಸೂರ್ಯರಿಗೆ ಆ ಬೆಳಕಿನ ಶಕ್ತಿಯನ್ನ ಕೊಟ್ಟಿರುವುದರಿಂದ ಆ ಸೂರ್ಯನ ಪ್ರಕಾಶ ಈ ಬ್ರಹ್ಮಾಂಡವನ್ನ ಬೆಳಗ್ತಾ ಇದೆ. ಆ ಸೂರ್ಯನಿಂದ ಚಂದ್ರನಿಗೆ, ಆ ಮರುಬಿಂಬವಾದ ಚಂದ್ರನಿಗೆ ಅದು ಹರಿತದೆ. ಸೊ ಹಾಗಾಗಿ ಅದರಿಂದ ಪ್ರಕಾಶಮಾನರಾಗಿ ಕಾಣಿಸುತ್ತಾರೆ ಅಂತೇಳಿ ಚೈತನ್ಯ ಚರಿತಾಮೃತದಲ್ಲಿ ಕೃಷ್ಣನನ್ನು ಸೂರ್ಯನಂತೆ ಅಂತ ವರ್ಣಿಸಲಾಗಿದೆ. ಪರಮ ಶಕ್ತನೇ ಪರಮ ಪುರುಷ ಶ್ರೀ ಕೃಷ್ಣ ಅಥವಾ ಶ್ರೀ ಚೈತನ್ಯ ಮಹಾಪ್ರಭು ಅಂತೇಳಿ ಅವನ ಭಕ್ತರು ಪ್ರಕಾಶಮಾನವಾಗಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ನಾವು ಹೋಲಿಕೆ ಹೇಗೆ ಕೊಟ್ಟಿದ್ದಾರೆ, ಸೂರ್ಯನ ಬೆಳಕಿಂದ ಉಳಿದ ಚಂದ್ರರಿಗೆ ಅಂದ್ರೆ ನಕ್ಷತ್ರಗಳಿಗೆ ಎಲ್ಲ ಬೆಳಕು ಸಿಗ್ತಾ ಇದೆ. ಹಾಗೇನೆ ಇಲ್ಲಿ ಭಗವಂತ ಶ್ರೀ ಕೃಷ್ಣ ಚೈತನ್ಯ ಭಗವಂತ ಅವರ ಭಕ್ತರಾದವರು ಆ ರೀತಿ ಹೇಗೆ ಚಂದ್ರ ಹೊಳಿತಾ ಇದ್ದಾರೆ, ಪ್ರಕಾಶಮಾನವಾಗಿ ಈ ಐಹಿಕ ಪ್ರಪಂಚದ ಕತ್ತಲನ್ನ ಲಯಗೊಳಿಸಿದ್ದಾರೆ ಅಂತ ಹೇಳ್ತಾರೆ. ಆ ರೀತಿ ಪ್ರಕಾಶಮಾನವಾಗಿ ಅಂತ ಹೇಳಿದ್ರೆ ಈ ಒಂದು ಐಹಿಕದ ಅಜ್ಞಾನವನ್ನ ಅವರು ನಾಶ ಮಾಡ್ತಾ ಇದ್ದಾರೆ. ಅವರು ಈ ಒಂದು ಭಗವಂತನ ನಾಮ ಸಂಕೀರ್ತನೆಯನ್ನ ಪ್ರಚಾರ ಮಾಡುವ ಮೂಲಕ, ಏಕೆಂದ್ರೆ ಅವರು ಪರಮೋನ್ನತ ಸೂರ್ಯನನ್ನ ಪ್ರತಿಬಿಂಬಿಸುತ್ತಾರೆ. ಚೈತನ್ಯ ಚರಿತಾಮೃತ ಹೇಳ್ತದೆ ಮಧ್ಯಲೀಲಾ 22.31 ಕೃಷ್ಣ ಸೂರ್ಯ ಸಮ ಮಾಯಾಹಯ ಅಂಧಕಾರ
ಯಹ ಕೃಷ್ಣ ತಹ ನಹಿ ಮಾಯೇರ ಅಧಿಕಾರ ಅಂತ ಹೇಳಿದ್ರೆ ಕೃಷ್ಣನು ಸೂರ್ಯನಂತೆ ಹೊಳೆಯುತ್ತಾನೆ. ಸೂರ್ಯನು ಆವಿರ್ಭವಿಸಿದೊಡನೆ ಅಲ್ಲಿ ಕತ್ತಲೆ ಅಥವಾ ಅಜ್ಞಾನ ಇರುವ ಪ್ರಶ್ನೆಯೇ ಇಲ್ಲ ಅಲ್ವಾ? ಹೇಗೆ ಸೂರ್ಯ ಬೆಳಗಿದಾಗ ಎಲ್ಲ ಕತ್ತಲೆ ನಾಶ ಆಗ್ತದೆ, ಹಾಗೇನೆ ಇಲ್ಲಿ ಈ ಶ್ಲೋಕ ಎಲ್ಲ ಚಂದ್ರರ ಪ್ರಕಾಶವನ್ನು ವರ್ಣಿಸ್ತಾ ಇದೆ. ಚಂದ್ರರು ಕೃಷ್ಣ ಸೂರ್ಯನ ಪ್ರತಿಬಿಂಬದಿಂದ ಹೊಳೆಯುತ್ತಾರೆ. ಅಥವಾ ಚೈತನ್ಯ ಮಹಾಪ್ರಭುಗಳ ಎಲ್ಲ ಭಕ್ತರ ಅನುಗ್ರಹದಿಂದ ಕಲಿಯುಗದ ಕತ್ತಲು ಇದ್ದರೂ ಇಡೀ ಪ್ರಪಂಚವು ಪ್ರಕಾಶಮಾನವಾಗುತ್ತದೆ ಅಂತ ಹೇಳ್ಕೊಂಡು, ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಸ್ವಯಂ ಕೃಷ್ಣನ ಅವತಾರ. ಅವರು ಅವತಾರ ಎತ್ತಿ ಬಂದು ಅನೇಕ ಶುದ್ಧ ಭಕ್ತರಿಗೆ ಜ್ಞಾನವನ್ನ ಕೊಟ್ಟು, ಆ ಭಕ್ತರು ಆ ನಂತರದಲ್ಲಿ ನಾವು ನೋಡ್ಬೋದು ಷಡ್ ಗೋಸ್ವಾಮಿಗಳಾಗಿರ್ಬೋದು, ಎಲ್ಲ ಯಾವ ರೀತಿ ಗುರು ಪರಂಪರೆಯಲ್ಲಿ ಬರ್ತಾ ಇದ್ದಾರೆ, ಅವರೆಲ್ಲ ಯಾವ ರೀತಿ ನಮ್ಗೆ ಜ್ಞಾನವನ್ನ ಕೊಡ್ತಾ ಇದ್ದಾರೆ. ಸೊ ಆ ರೀತಿ ಈ ಯುಗದ ಜನತೆಯ ಮೌಢ್ಯ ಅಥವಾ ಕಲಿಯುಗದ ಅಂಧಕಾರವನ್ನ ಚೈತನ್ಯ ಮಹಾಪ್ರಭುಗಳ ಭಕ್ತರು ಮಾತ್ರ ನಿವಾರಿಸಬಲ್ಲರು, ಇತರ ಇನ್ನಾರು ಹಾಗೆ ಮಾಡಲಾರರು. ಆದ್ದರಿಂದ ನಾವು ಹಾರೈಸುವುದೇನೆಂದರೆ ಕೃಷ್ಣ ಪ್ರಜ್ಞೆ ಆಂದೋಲನದ ಎಲ್ಲಾ ಭಕ್ತರು ಪರಮಶ್ರೇಷ್ಠ ಸೂರ್ಯನನ್ನು ಪ್ರತಿಬಿಂಬಿಸಬಹುದು, ಹಾಗೂ ಇಡೀ ಪ್ರಪಂಚದ ತಮಸ್ಸನ್ನು ಹೋಗಲಾಡಿಸಬಲ್ಲರು ಅಂತೇಳಿ ಹೇಳ್ತಾ ಇದೆ. ಅಂತ ಹೇಳಿದ್ರೆ ನಾವು ಶುದ್ಧ ಭಕ್ತರಿಂದ ಈಗ ಎಲ್ಲರಿಗೆ ಕೂಡ ಜ್ಞಾನ ಇರ್ಬೋದು, ಆದ್ರೆ ಜೀವನದ ಗುರಿ ಏನಂತವೇ ಗೊತ್ತಿಲ್ಲ. ನಾವು ಈ ಇದರಲ್ಲಿ ಗುರು ಪರಂಪರೆಯಲ್ಲಿ ಬಂದಿರುವಂತ ಇಂಥ ಚೈತನ್ಯ ಮಹಾಪ್ರಭುಗಳ ಮಾರ್ಗದರ್ಶನದಲ್ಲಿ ಯಾರು ಶುದ್ಧ ಭಕ್ತರಿದ್ದಾರೆ ಅಂತವರಿಂದ ನಮ್ಮ ಅಜ್ಞಾನವನ್ನ ಹೊಡೆದೋಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಬೇರೆಯವರು ಕೂಡ ಇರ್ಬೋದು, ಅವರಿಗೆ ಜೀವನದ ಗುರಿ ಏನು ಅಂತ ಗೊತ್ತಿಲ್ಲ, ಗುರಿ ಗೊತ್ತಿದ್ರು ಕೂಡ ಅದನ್ನ ಮುಟ್ಟುದು ಹೇಗೆ ಅಂತ ಗೊತ್ತಿಲ್ಲ, ಇಡೀ ಭಾಗವತಂ ಓದಿದ್ರು ಕೂಡ ಭಗವಂತ ಯಾರು ಅಂತ ಗೊತ್ತಿರಲ್ಲ, ಆ ರೀತಿ ಇರ್ತದೆ. ಆದ್ರೆ ಯಾರು ಈ ಒಂದು ಅಧಿಕೃತ ಗುರು ಪರಂಪರೆಯಿಂದ ಬಂದಿರ್ತಾರೆ ಅಂತ ಒಂದು ಗುರುಗಳಿಂದ ನಾವು ಮಾರ್ಗದರ್ಶನ ಪಡೆದಾಗ ಡೈರೆಕ್ಟ್ ಚೈತನ್ಯ ಮಹಾಪ್ರಭುಗಳಿಂದಲೇ ಇವರು ಸನಾತನ ಗೋಸ್ವಾಮಿ ಆಗಿರ್ಬೋದು, ರೂಪ ಗೋಸ್ವಾಮಿ ಆಗಿರ್ಬೋದು, ಅವರೆಲ್ಲ ಅವರ ಮಾರ್ಗದರ್ಶನದಲ್ಲಿ ಪುಸ್ತಕಗಳ ಗ್ರಂಥಗಳ ರಚನೆಯನ್ನ ಮಾಡಿದ್ರು. ಸೊ ಅಂತವರಿಂದ ನಾವು ಶ್ರೀಮದ್ ಭಾಗವತಂ ತಿಳಿಯೋದ್ರಿಂದ, ಭಗವದ್ಗೀತೆ ಅವರ ಮೂಲಕ ನಾವು ಪಠಣ ಮಾಡುವುದರ ಮೂಲಕ, ಶುದ್ಧ ಭಕ್ತರಿಂದ ಆ ಗುರು ಪರಂಪರೆಯಿಂದ ಬಂದಿರುವಂತ ಗುರುಗಳ ಮೂಲಕ ಮಾತ್ರ ನಮ್ಗೆ ಅದನ್ನ ಸರಿಯಾದ ನಮ್ಮ ಗುರಿಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ, ಹಾಗೇನೆ ಆ ಗುರಿಯನ್ನ ಮುಟ್ಲಿಕ್ಕೆ ಕೂಡ ಸಾಧ್ಯ ಅವರ ಮಾರ್ಗದರ್ಶನದ ಪ್ರಕಾರ ನಾವು ನಡೆದಾಗ ಅಂತೇಳಿ. ಹಾಗೆ ಅಂತವರು ಮಾತ್ರ ಇಡೀ ಪ್ರಪಂಚದ ತಮಸ್ಸನ್ನ ಹೋಗಲಾಡಿಸಬಲ್ಲರು ಅಂತ ಹೇಳ್ಕೊಂಡು ಶ್ಲೋಕ 6 ಹೇಳ್ತದೆ. ಲಕ್ಷ್ಮೀ ಪ್ರಿಯ ಮಾತಾಜಿ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಲಕ್ಷ್ಮೀ ಪ್ರಿಯ ಮಾತಾಜಿ ಹರೇ ಕೃಷ್ಣ, ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಚೈತನ್ಯ ಕ್ರಮ ಅನುಬಂಧ ಶ್ಲೋಕ 6 ಹೇಳ್ತಾ ಇದೆ. ಈ ರೀತಿಯಲ್ಲಿ ನಾನು ಚೈತನ್ಯ ಚರಿತಾಮೃತದ ಪ್ರಸ್ತಾವನೆಯನ್ನ ತಿಳಿಸಿದ್ದೇನೆ. ಈಗ ನಾನು ಚೈತನ್ಯ ಮಹಾಪ್ರಭುಗಳ ಲೀಲಾ ವಿನೋದಗಳನ್ನ ಕಾಲಾನುಕ್ರಮವಾಗಿ ವರ್ಣಿಸುತ್ತೇನೆ ಅಂತ ಇಲ್ಲಿ ಕೃಷ್ಣದಾಸ ಕವಿರಾಜ್ ಗೋಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಪ್ರಥಮೇತ ಸೂತ್ರ ರೂಪೇಕಾರಿ ಗಣನ ಪಾಚೇತಾಹ ವಿಸ್ತಾರಿಕಾರಿ ಭವಿವರಣ. ಪ್ರಥಮದಲ್ಲಿ ಪ್ರಭುವಿನ ಕ್ರೀಡೆಗಳ ಸಾರ ಸಂಗ್ರಹವನ್ನು ನಾನು ಕೊಡುವೆ, ಆನಂತರ ನಾನು ಅವುಗಳ ವಿಶದವಾಗಿ ವರ್ಣಿಸುವೆ. ಅಂದ್ರೆ ಮೊದಲಿಗೆ ಅದರ ಏನು ಸಾರ ಸಂಗ್ರಹ, ಅದರದ್ದು ಹೋಲ್ ಥಿಯರಿ ಏನಿದೆ ಅಂತ ಹೇಳ್ತಾರೆ. ಆಮೇಲೆ ಅದರದ್ದು ವಿವರವಾಗಿ ನಾನು ವರ್ಣಿಸ್ತೇನೆ ಅಂತ ಹೇಳ್ತಾರೆ. ಶ್ರೀಕೃಷ್ಣ ಚೈತನ್ಯ ನವದ್ವೀಪೆ ಅವತಾರಿ ಆಟ ಚಲ್ಲೀಶ ವತ್ಸರ ಪ್ರಕಟ ವಿಹಾರಿ. ಶ್ರೀ ಚೈತನ್ಯ ಮಹಾಪ್ರಭುಗಳು ತಾವು ನವದ್ವೀಪದಲ್ಲಿ ಅವತರಿಸಿ ತಮ್ಮ ಲೀಲಾ ವಿನೋದಗಳನ್ನ ಪ್ರಕಟಿಸುತ್ತಾ 48 ವರ್ಷಗಳ ಕಾಲ ಅಲ್ಲಿ ಇದ್ದರು ಅಂತೇಳಿ ಹೇಳ್ತಾ ಇದೆ. ಅಂದ್ರೆ ಅವರು 48 ವರ್ಷಗಳಷ್ಟು ಕಾಲ ಅವರು ತಮ್ಮ ಒಂದು ಅವತಾರ ಸಮಯವನ್ನ ವಿಸ್ತರಿಸಿದ್ದರು ಅಂತ ಹೇಳ್ಕೊಂಡು ಶ್ಲೋಕ 9ರಲ್ಲಿ ಹೇಳ್ತಾ ಇದೆ. 1400 ಜನ್ಮೇರ ಪ್ರಮಾಣ 1450 ಇಲ ಅಂತರ್ಧಾನ ಅಂತ ಹೇಳಿದ್ರೆ 1407ನೇ ಶಕಯುಗದಲ್ಲಿ ಅವರು, ಅಂದ್ರೆ ಕ್ರಿಸ್ತ ಶಕ 1486ರಲ್ಲಿ ಶ್ರೀ ಚೈತನ್ಯ ಮಹಾಪ್ರಭು ಆವಿರ್ಭವಿಸ್ತಾರೆ. ಹಾಗೂ 1455ನೇ ಶಕ ವರ್ಷ ಅಂತ ಹೇಳಿದ್ರೆ ಕ್ರಿಸ್ತ ಶಕ 1534, 1486ರಿಂದ 1534 ಅವರದ್ದು ಒಂದು ಅವತಾರದ ಸಮಯ.
ಅವರು ಈ ಪ್ರಪಂಚದಿಂದ ಕಣ್ಮರೆ ಆಗ್ತಾರೆ 1534 ಅಂತ ಹೇಳ್ಕೊಂಡು. ಹಾಗೆ 48 ವರ್ಷ ಅವರು ಲೀಲೆಯನ್ನ ಮಾಡ್ತಾರೆ ಇಲ್ಲಿ ಬಂದು. ಹಾಗೇನೆ ಶ್ಲೋಕ 10 ಹೇಳ್ತಾ ಇದೆ, 26 ವತ್ಸರ ಪ್ರಭು ಕೈಲ ಗ್ರಹವಾಸ ನಿರಂತರ ಕೈಲ ಕೃಷ್ಣ ಕೀರ್ತನ ವಿಲಾಸ. 24 ವರ್ಷಗಳ ಕಾಲ ಪ್ರಭು ಶ್ರೀ ಚೈತನ್ಯರು ಗೃಹಸ್ಥಾಶ್ರಮದಲ್ಲಿದ್ದರು. ನಿರಂತರವೂ ಹರೇ ಕೃಷ್ಣ ಆಂದೋಲನದ ಲೀಲೆಯಲ್ಲಿ ನಿರತರಾಗಿದ್ದರು ಅಂತ ಹೇಳ್ಕೊಂಡು. ಅವರು 24 ವರ್ಷ ಗೃಹಸ್ಥಾಶ್ರಮದಲ್ಲಿದ್ರು ಕೂಡ ನಿರಂತರವಾಗಿ ಹರೇ ಕೃಷ್ಣ ಆಂದೋಲನದ ಲೀಲೆಯಲ್ಲಿ ಅವರು ನಿರತರಾಗಿರ್ತಾರೆ. 26 ವತ್ಸರ ಶೇಷೇಕರಿಯ ಸನ್ಯಾಸ ಆರ 26 ವತ್ಸರ ಕೈಲ ನೀಲಾಚಲೆ ವಾಸ. 24 ವರ್ಷಗಳಾದ ಅನಂತರ, ಅಂದ್ರೆ 24 ವರ್ಷ ಗೃಹಸ್ಥಾಶ್ರಮದಲ್ಲಿ ಇರ್ತಾರೆ, ಆನಂತರ ಅವರು ಸನ್ಯಾಸ ಸ್ವೀಕರಿಸ್ತಾರೆ. ಹಾಗೂ ಜಗನ್ನಾಥಪುರಿಯಲ್ಲಿ ಇನ್ನು 24 ವರ್ಷಗಳ ಕಾಲ ನೆಲೆಸಿರ್ತಾರೆ ಅಂತ ಹೇಳ್ಕೊಂಡು. ತಾರ ಮಧ್ಯೆ ಛಯ ವತ್ಸರ ಗಮನ ಕಬು ದಕ್ಷಿಣ ಕಬು ಗೌಡ ಕಬು ವೃಂದಾವನ. ಈ 24 ವರ್ಷಗಳಲ್ಲಿ ಅವರು ಮೊದಲ 6 ವರ್ಷ ಸತತವಾಗಿ ಭಾರತ ಪರ್ಯಟನದಲ್ಲಿದ್ದರು. ಆ 24 ವರ್ಷ ಸನ್ಯಾಸಾಶ್ರಮ ಏನಿದೆ ಅದರ ಮೊದಲ 6 ವರ್ಷದಲ್ಲಿ ಅವರು ಸತತವಾಗಿ ಉತ್ತರ ಭಾರತ, ದಕ್ಷಿಣ ಭಾರತ ಎಲ್ಲ ಪರ್ಯಟನದಲ್ಲಿ ಇರ್ತಾರೆ. ಕೆಲವು ವರ್ಷ ದಕ್ಷಿಣ ಭಾರತದಲ್ಲಿ, ಕೆಲವು ವರ್ಷ ಬಂಗಾಳದಲ್ಲಿ, ಹಾಗೂ ಕೆಲವು ವರ್ಷ ವೃಂದಾವನದಲ್ಲಿ ಇದ್ರು ಅಂತ ಹೇಳ್ತಾರೆ. 18 ವತ್ಸರ ರಹಿಲ ನೀಲಾಚಲೆ ಕೃಷ್ಣ ಪ್ರೇಮ ನಾಮೃತೆ ಭಾಸಲಕ್ ಸಕಲೆ. ಉಳಿದ 18 ವರ್ಷ ಕಾಲ ಶ್ರೀ ಚೈತನ್ಯ ಮಹಾಪ್ರಭುಗಳು ಸತತ ಜಗನ್ನಾಥಪುರಿಯಲ್ಲಿದ್ದರು. ಹರೇ ಕೃಷ್ಣ ಮಹಾಮಂತ್ರವನ್ನು ಕೀರ್ತಿಸುತ್ತಾ ಕೃಷ್ಣ ಪ್ರೇಮ ಪ್ರವಾಹದಲ್ಲಿ ಎಲ್ಲರನ್ನೂ ತುಂಬಿ ಹರಿಸಿದರು ಅಂತ ಹೇಳಿದ್ರೆ, ಆ ಕೃಷ್ಣ ಪ್ರೇಮ ಪ್ರವಾಹದಲ್ಲಿ ಅಂತ ಹೇಳಿದ್ರೆ ಅಮೃತ ಸಮಾನನಾದ ಒಂದು ಕೃಷ್ಣ ಪ್ರೇಮದಲ್ಲಿ ಅವರು ಎಲ್ಲರನ್ನ ಒಳಗೊಳಿಸ್ತಾರೆ, ಅದಕ್ಕೆ ಹಾಗೆ ತುಂಬಿ ಹರಿಸ್ತಾರೆ. ಆ ಪ್ರವಾಹದಲ್ಲಿ ಎಲ್ಲರನ್ನು ತುಂಬಿ ಹರಿಸ್ತಾರೆ ಅಂತ ಹೇಳ್ಕೊಂಡು ನಾವು ದಾಮೋದರ ಅಷ್ಟಕಮಲ್ಲಿ ಕೂಡ ಕೇಳ್ಬೋದು ಆ ರೀತಿ. ಇತೀದ್ರ ಲೀಲಾ ಆನಂದ ಕುಂಡೆ ಅಂತ ಹೇಳ್ತದೆ. ಅಂದ್ರೆ ಅಂತ ಒಂದು ಆನಂದದ ಒಂದು ಅನುಭವ ಆಗುವಂತದ್ದು ಭಗವಂತನ ಒಂದು ನಾಮ ಸಂಕೀರ್ತನೆಯಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಂಡಾಗ ಅದರ ಅಮೃತದ ಸವಿ ಆನಂದ ಕುಂಡೆ ಅಂತ ಹೇಳಿ, ಆನಂದ ಕುಂಡದಲ್ಲಿ ಮಿಂದ ಹಾಗೆ ಅಂತ ಹೇಳ್ಕೊಂಡು ಆ ರೀತಿ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬಹುದು. ಗಾರ್ಹಸ್ಥ್ಯೇ ಪ್ರಭುರ ಲೀಲಾ ಆದಿ ಲೀಲಾಖ್ಯಾನ ಮಧ್ಯಾಂತ ಲೀಲಾ ಶೇಷ ಲೀಲಾರ ದುಯಿ ನಾಮ. ಅವರ ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಗೃಹಸ್ಥ ಜೀವನದ ಲೀಲಾ ವಿನೋದಗಳನ್ನ ಆದಿಲೀಲಾ ಎಂಬುದಾಗಿ ತಿಳಿಯಲಾಗ್ತದೆ. ಅಂದ್ರೆ ಗೃಹಸ್ಥ ಜೀವನವನ್ನ ಆದಿಲೀಲಾ, ಅವರ ಅವತಾರದ ಲೀಲೆಗಳು ಮಧ್ಯ ಲೀಲಾ, ಏನೆಲ್ಲ ಈ ಒಂದು ಇದರಲ್ಲಿ ಸನ್ಯಾಸ ತಗೊಂಡ್ಮೇಲೆ ಅವರು ಪ್ರಚಾರ ಕಾರ್ಯದಲ್ಲಿ ತೊಡಗಿಸ್ಕೊಂಡು ಅದನ್ನ ಮಧ್ಯ ಲೀಲಾ ಅಂತ ಹೇಳ್ತಾರೆ, ಮತ್ತು ಅಂತ್ಯಲೀಲಾ ಅಂತ ಹೇಳಿ ತಿಳಿಯಲಾಗ್ತದೆ. ಆದಿ ಲೀಲಾ ಮಧ್ಯೆ ಪ್ರಭು ರಯತೆ ಕಚರಿತ ಸೂತ್ರ ರೂಪೆ ಮುರಾರಿ ಗುಪ್ತ ಕರೀಲ ಗ್ರಥಿತ. ಆದಿಲೀಲೆಗಳಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ನಟಿಸಿದ ಎಲ್ಲಾ ಲೀಲಾ ವಿನೋದಗಳನ್ನು ಮುರಾರಿ ಗುಪ್ತರು ಸಾರ ಸಂಗ್ರಹ ರೂಪದಲ್ಲಿ ದಾಖಲಿಸ್ತಾರಂತೆ. ಮುರಾರಿ ಗುಪ್ತರು ಅದನ್ನ ದಾಖಲಿಸ್ತಾರೆ. ಪ್ರಭುರ ಶೇಷ ಲೀಲಾ ಸ್ವರೂಪ ದಾಮೋದರ ಸೂತ್ರಕಾರಿ ಗ್ರಂಥಿಲೇನ ಗ್ರಂಥೆ ರಬಿತರ. ಅವರ ಅನಂತರದ ಲೀಲೆಗಳನ್ನ ಅಂದ್ರೆ ಮಧ್ಯ ಲೀಲಾ ಹಾಗೂ ಅಂತ್ಯ ಲೀಲೆಗಳನ್ನ ಪ್ರಭುಗಳ ಕಾರ್ಯದರ್ಶಿಯಾದ ಸ್ವರೂಪ ದಾಮೋದರ ಗೋಸ್ವಾಮಿ ಅವರು ಟಿಪ್ಪಣಿಗಳ ರೂಪದಲ್ಲಿ ದಾಖಲಿಸ್ತಾರೆ ಅಂತೇಳಿ ಒಂದು ಗ್ರಂಥ ರೂಪದಲ್ಲಿ ಆ ರೀತಿ ಟಿಪ್ಪಣಿಗಳ ರೂಪದಲ್ಲಿ ದಾಖಲಿಸಿ ಒಂದು ಗ್ರಂಥ ರೂಪದಲ್ಲಿ ಇಟ್ಟಿದ್ದರು. ಯಾರು? ಸ್ವರೂಪ್ ದಾಮೋದರ ಗೋಸ್ವಾಮಿ ಅಂತ ಹೇಳ್ಕೊಂಡು. ಏದು ಈ ಜನೇರ ಸೂತ್ರ ದೇಕಿಯ ಶುನಿಯ ವರ್ಣನ ಕರೇನ ವೈಷ್ಣವ ಕ್ರಮ ಏಕರಿಯ. ಈ ಇಬ್ಬರು ಮಹಾಪುರುಷರು ದಾಖಲಿಸಿರುವ ಟಿಪ್ಪಣಿಗಳನ್ನ ಗಮನಿಸುತ್ತಾ ಆಲಿಸುತ್ತಾ ಒಬ್ಬ ವೈಷ್ಣವ ಅಥವಾ ಭಗವದ್ ಭಕ್ತನು ಒಂದಾದ ಮೇಲೊಂದರಂತೆ ಲೀಲೆಗಳನ್ನ ತಿಳಿಯಬಹುದು. ಈ ಮುರಾರಿ ಗುಪ್ತ ಮತ್ತೆ ಸ್ವರೂಪ ದಾಮೋದರ ಗೋಸ್ವಾಮಿ ಅವರು ಮಾಡಿದ ಟಿಪ್ಪಣಿಗಳನ್ನ ನೋಡಿದಾಗಲೇ, ಅದನ್ನ ಗಮನಿಸಿದ್ರೆ ಆಲಿಸಿದ್ರೇನೆ ಒಬ್ಬ ವೈಷ್ಣವ ಅಥವಾ ಭಗವದ್ ಭಕ್ತನಾದವನು ಒಂದರ ಮೇಲಂತೆ ಒಂದು ಲೀಲೆಗಳನ್ನ ತಿಳಿಬಹುದು ಆ ಚೈತನ್ಯ ಮಹಾಪ್ರಭುಗಳದ್ದು ಅಂತ. ಬಾಲ್ಯ ಪೌಗಂಡ ಕೈಶೋರ ಯೌವನಾಚಾರಿ ಭೇದ ಆತ ಇವ ಆದಿ ಖಂಡೆ ಲೀಲಾಚಾರಿ ಛೇದ ಲೀಲಾಚಾರಿ ಭೇದ. ಅವರ ಆದಿ ಲೀಲೆಗಳನ್ನ 4 ವಿಭಾಗಗಳಾಗಿವೆ ಅಂತ ಹೇಳಿದ್ರೆ, ಆ ಗೃಹಸ್ಥಾಶ್ರಮದಲ್ಲಿ ಕೂಡ 4 ವಿಭಾಗಗಳನ್ನ ಮಾಡಿದ್ದಾರೆ. ಬಾಲ್ಯ, ಪೌಗಂಡ, ಕೈಶೋರ ಮತ್ತು ಯೌವನ ಅಂತ ಹೇಳ್ಕೊಂಡು. ಅಂದ್ರೆ ಬಾಲ್ಯ ಅಂತ ಹೇಳಿದ್ರೆ ಬಾಲ್ಯ ಎಳೆಯ ವಯಸ್ಸು, ಅನಂತರದ ಬಾಲ್ಯದ ಅನಂತರದ ಹರೆಯ ದಿವಸಗಳು, ಆ ರೀತಿ ಯೌವನ, ಈ 4 ವಿಭಾಗ ಮಾಡಲಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸರ್ವ ಸದ್ಗುಣ ಪೂರ್ಣಂ ತಾಂ ವಂದೇ ಫಲ್ಗುಣ ಪೂರ್ಣಿಮಾಂ ಯಸ್ಯಾಂ ಶ್ರೀ ಕೃಷ್ಣ ಚೈತನ್ಯೋವತೀರ್ಣ ಕೃಷ್ಣ ನಾಮಭಿಃ.
ಅಂತ ಹೇಳಿದ್ರೆ, ಯಾವಾಗ ಶ್ರೀ ಚೈತನ್ಯ ಮಹಾಪ್ರಭುಗಳು ಹರೇ ಕೃಷ್ಣ ಪವಿತ್ರ ನಾಮಾವಳಿಯನ್ನು ಪಠಿಸುವುದರೊಂದಿಗೆ ಈ ಧರೆಗೆ ಆಗಮಿಸಿದರೋ, ಆ ಪಾಲ್ಗುಣ ಮಾಸದ ಪೂರ್ಣಿಮೆಯ ಶುಭಪ್ರದ ಲಕ್ಷಣಗಳನ್ನು ಒಳಗೂಡಿದ ಶುಭ ವೇಳೆ ಮುಸ್ಸಂಜೆಗೆ ನಾನು ನನ್ನ ಗೌರವಯುತ ನಮನಗಳನ್ನ ಅರ್ಪಿಸುತ್ತೇನೆ ಅಂತೇಳಿ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಹೇಳ್ತಾ ಇದ್ದಾರೆ. ಅಂತ ಹೇಳಿದ್ರೆ, ಆ ಒಂದು ಈ ಗೌರ ಹುಣ್ಣಿಮೆ ಏನಿದೆ ಶುಭಪ್ರದ ಲಕ್ಷಣಗಳನ್ನು ಒಳಗೊಂಡಿದೆ. ಅದು ಶುಭ ವೇಳೆ ಮುಸ್ಸಂಜೆ ಹೊತ್ತಲ್ಲಿ ಜನಿಸಿದಂತ ಅವರಿಗೆ ಆವಿರ್ಭಾವಿಸಿದಂತ ಅವರಿಗೆ ನನ್ನ ಗೌರವಯುತ ನಮನಗಳನ್ನ ಅರ್ಪಿಸ್ತೇನೆ ಅಂತ ಹೇಳಿ ಹೇಳ್ತಾರೆ. ಫಾಲ್ಗುಣ ಪೂರ್ಣಿಮಾ ಸಂಧ್ಯಾಯ ಪ್ರಭುರ ಜನ್ಮೋದಯ ಸೇಯಿ ಕಾಲೇ ದೈವ ಯೋಗೆ ಚಂದ್ರ ಗ್ರಹಣಯ. ಫಾಲ್ಗುಣದ ಹುಣ್ಣಿಮೆಯ ದಿನ ಪ್ರಭು ಜನಿಸಿದಾಗ ಯೋಗವೆಂಬಂತೆ ಚಂದ್ರಗ್ರಹಣವು ಆಗಿತ್ತು. ನಾವು ಈ ಒಂದು ಆಧ್ಯಾತ್ಮಿಕದಲ್ಲಿ ನೋಡಿದ್ರೆ ಗ್ರಹಣ ಸಮಯ ಅಂತ ಹೇಳುವಂತದ್ದು ತುಂಬಾ ಪುಣ್ಯಕಾಲ ಅಂತ ಹೇಳ್ತೇವೆ. ಅದೇ ಭೌತಿಕದಲ್ಲಿ ಹೇಳ್ತಾರೆ, ಈ ಭೌತಿಕದ ಒಂದು ಇದರಲ್ಲಿ ಮುಳುಗಿರೋರು ಏನ್ ಹೇಳೋದು, ಗ್ರಹಣ ಬಡೀತು ಅಂತ ಹೇಳ್ತಾರೆ. ಅಂದ್ರೆ ಏನಾದ್ರೂ ಕೆಟ್ಟದು ನಡೆಯುತ್ತಿದ್ರೆ ಗ್ರಹಣ ಬಡೀತು ಅಂತ ಹೇಳ್ತೇವೆ ಅಲ್ವಾ. ಹರೇ ಕೃಷ್ಣ ಅಂತ ಹೇಳಿದ್ರೆ ಅವರಿಗೆ ಗೊತ್ತಿಲ್ಲ ಆ ಒಂದು ಗ್ರಹಣದ ಸಮಯ. ನಮ್ಗೆ ಭಗವದ್ಗೀತೆ 17ನೇ ಅಧ್ಯಾಯದಲ್ಲಿ ಕೂಡ ಬರ್ತದೆ, ನಾವು ಒಂದು ದಾನ ಕೊಡ್ಬೇಕಿದ್ರೆ ಸತ್ಪಾತ್ರೆ ಅಂದ್ರೆ ದೇಶ ಕಾಲ ಎಲ್ಲವನ್ನ ಗಮನಿಸ್ಬೇಕು, ಅಲ್ಲಿ ಕೊಡ್ತಾರೆ ಗ್ರಹಣದ ಸಮಯದಲ್ಲಿ ಅಂತ ಹೇಳ್ಕೊಂಡು. ಅಂದ್ರೆ ಗ್ರಹಣದ ಸಮಯ ಅಂತ ಹೇಳುವಂತಹದ್ದು ಅಷ್ಟೊಂದು ಪುಣ್ಯ ಕಾಲ. ಸೊ ಹಾಗೇನೆ ಇಲ್ಲಿ ಈ ಚಂದ್ರಗ್ರಹಣದ ಆ ಒಂದು ಪಾಲ್ಗುಣ ಪೂರ್ಣಿಮೆ ಏನಿದೆ ಹುಣ್ಣಿಮೆ, ಆ ದಿವಸ ಚಂದ್ರಗ್ರಹಣದ ಕೂಡ ಕೂಡಿತ್ತು ಯೋಗವೆಂಬಂತೆ. ಅಂದ್ರೆ ಅದು ಪುಣ್ಯ ಕಾಲ ಅಂತ ಹೇಳ್ತಾರೆ. ಹರಿ ಹರಿ ಭಲೆ ಲೋಕ ಹರಷಿತಹಯ ಜನ್ಮಿಲಾ ಚೈತನ್ಯ ಪ್ರಭು ನಾಮ ಜನ್ಮ ಇಯ. ಭಗವಂತನ ಪವಿತ್ರ ನಾಮವಾದ ಹರಿ ಹರಿ ಎಂಬುದಾಗಿ ಪ್ರತಿಯೊಬ್ಬರು ಆನಂದೋದ್ಯಾನದಿಂದ ಪಠಿಸುತ್ತಿರುವ ಸಮಯದಲ್ಲಿ ಅಂತ ಹೇಳಿದ್ರೆ, ನಾವು ಗ್ರಹಣ ಕಾಲದಲ್ಲಿ ಬೇರೆ ಸಮಯದಲ್ಲಿ ಮಾಡೋದಕ್ಕಿಂತ ಸಹ ಗ್ರಹಣ ಕಾಲದಲ್ಲಿ ಜಾಸ್ತಿ ನಾವು ಭಗವಂತನ ಒಂದು ಸ್ಮರಣೆ ಸ್ತೋತ್ರ ಪಠಣಗಳನ್ನ ಮಾಡುದ್ರಲ್ಲಿ ನಾವು ನಿರತರಾಗಿರ್ತೇವೆ ಅಲ್ವಾ. ಅಂದ್ರೆ ತಿಳಿದವರಿಗೆ ಏನಿರಲ್ಲ ಬಿಡಿ, ತಿಳಿದವರಿಗೆ ಆ ಸಮಯ ಅಂತ ಹೇಳುವಂಥದ್ದು ಬೇರೆ ಸಮಯದಲ್ಲಿ ಮಾಡೋದಕ್ಕಿಂತ ಜಾಸ್ತಿ ಪುಣ್ಯ ಅದರಲ್ಲಿ ಸಿಗ್ತದೆ, ನಮ್ಗೆ ಫಲ ಜಾಸ್ತಿ ಸಿಗ್ತದೆ ಅಂತೇಳಿ ನಾವು ಆ ಸಮಯ ಒಂದು ನಿಮಿಷ ಕೂಡ ವೇಸ್ಟ್ ಆಗದಂಗೆ ಭಗವಂತನ ನಾಮ ಸ್ಮರಣೆಯಲ್ಲಿ ಇರ್ತೇವೆ. ಸೊ ಹಾಗೇನೆ ಎಲ್ಲರೂ ಕೂಡ ಆ ಸಮಯದಲ್ಲಿ ಹರಿ ಹರಿ ಎಂಬುದಾಗಿ ಪ್ರತಿಯೊಬ್ಬರು ಆನಂದೋದ್ಯಾನದಿಂದ ಪಠಿಸುತ್ತಿರುವ ಸಮಯದಲ್ಲಿ ಆ ಪವಿತ್ರ ನಾಮಾವಳಿ ಮೊದಲು ಆವಿರ್ಭವಿಸುವಂತೆ ಮಾಡಿ ಆನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳು ಆವಿರ್ಭವಿಸಿದರು ಅಂತ ಹೇಳಿದ್ರೆ, ಅವರು ಹುಟ್ಟುವ ಮೊದಲೇ ಭಕ್ತರ ಬಾಯಲ್ಲಿ ಭಗವಂತನ ನಾಮ ಬರುವಂತೆ ಮಾಡಿ ಆಮೇಲೆ ಅವರು ಆವಿರ್ಭವಿಸಿದ್ರು. ಅಂದ್ರೆ ಅವರ ಉದ್ದೇಶ ಆ ಹುಟ್ಟಲ್ಲೇ ನಾವು ಅರ್ಥ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ, ಆ ಜನನ ಆಗುವ ಸಂದರ್ಭದ ಗ್ರಹಣ ಸಮಯ ಆದದ್ರಿಂದ ಅಲ್ಲಿ ಎಲ್ಲರೂ ಕೂಡ ಗ್ರಹಣ ಸಮಯದಲ್ಲಿ ಹರಿ ಹರಿ ಅಂತ ಹರಿಸ್ಮರಣೆಯಲ್ಲಿ ಇರ್ತಾ ಇದ್ರು. ಅಂತ ಸಮಯವನ್ನ ಭಕ್ತರ ಬಾಯಲ್ಲಿ ಹರಿಸ್ಮರಣೆ ಬರಿಸಿ ಮತ್ತೆ ಅವರು ಆವಿರ್ಭವಿಸಿದರು ಅಂತ ಹೇಳ್ತಾ ಇದ್ದಾರೆ. ಜನ್ಮ ಬಾಲ್ಯ ಪೌಗಂಡ ಕೈಶೋರ ಯುವ ಕಾಲೆ ಹರಿನಾಮ ಲವೋ ಇಲ್ಲ ಪ್ರಭು ನಾಚಲೆ. ಆತನ ಜನ್ಮ ಕಾಲದಲ್ಲಿ, ಬಾಲ್ಯದಲ್ಲಿ ಹಾಗೂ ಅವರ ಮೊದಲ ಮತ್ತು ಆನಂತರದ ಹುಡುಗು ವಯಸ್ಸಿನಲ್ಲಿ, ಯೌವನದಲ್ಲಿ ಕೂಡ ಭಗವಾನ್ ಚೈತನ್ಯ ಮಹಾಪ್ರಭುವು ವಿವಿಧ ನಿಮಿತ್ತಗಳಲ್ಲಿ ತಮ್ಮ ಸುತ್ತಣ ಜನರನ್ನು ಹರಿಯ ಪವಿತ್ರ ನಾಮ ಹರೇ ಕೃಷ್ಣ ಮಹಾಮಂತ್ರ ಪಠಿಸುವಂತೆ ಮನವೊಲಿಸಿದರು. ಅಂದ್ರೆ ಇದು ನಾವು ತುಂಬಾ ನೋಡ್ಬೇಕಂತ ಹೇಳಿದ್ರೆ, ಅವರದ್ದು ನಮ್ಗೆ ಹರೇ ಕೃಷ್ಣ ಮಹಾಮಂತ್ರದ ಪವಿತ್ರತೆ ಮತ್ತೆ ಅದರ ಒಂದು ಎಷ್ಟು ಇಂಪಾರ್ಟೆನ್ಸ್ ಅಂತ ಶುದ್ಧ ಆ ಒಂದು ಇದ್ರದ್ದು ನಾವು ಮಹಿಮೆಯನ್ನ ತಿಳ್ಕೊಳ್ಳೋದಾದ್ರೆ, ಚೈತನ್ಯ ಮಹಾಪ್ರಭುಗಳು ಎಲ್ಲೆಲ್ಲಿ ಆ ಒಂದು ಪ್ರಾಣಿಗಳ ಕೈಯಲ್ಲಿ ಕೂಡ ಅವರು ಹರೇ ಕೃಷ್ಣ ನಾಮ ಸಂಕೀರ್ತನೆ ಮಾಡ್ಕೊಂಡು ಹೋಗುವಾಗ ಪ್ರಾಣಿಗಳು ಕೂಡ ಅದಕ್ಕೆ ಪ್ರತಿಸ್ಪಂದನೆ ಮಾಡ್ತಾ ಇದ್ವು. ಆ ಕಾಡಲ್ಲಿ, ಜಾರ್ಖಂಡ್ ಕಾಡಲ್ಲಿ ಹೋಗ್ಬೇಕಾದ್ರೆ ಸಿಂಹ, ಆತರ ಚಿರತೆಗಳು ಎಲ್ಲರೂ ಕೂಡ ಅದರಲ್ಲಿ ಪಾಲ್ಗೊಳ್ತಾ ಇದ್ರಂತೆ ಆ ನಾಮ ಸಂಕೀರ್ತನೆಯಲ್ಲಿ. ಆ ರೀತಿ ಅವರು ಬಾಲ್ಯದಿಂದ ಮಗುವಾಗಿದ್ದಾಗಿಂದ ಹಿಡಿದು ಅವರ ಯೌವನಾವಸ್ಥೆ ತನಕ ಕೂಡ ಅವರ ಸುತ್ತಮುತ್ತ ಎಲ್ಲರಿಗೆ ಕೂಡ ನಾಮ ಸಂಕೀರ್ತನೆಯಲ್ಲಿ ಹರೇ ಕೃಷ್ಣ ಮಹಾಮಂತ್ರಕ್ಕೆ ಪ್ರಭಾವಿತರಾಗುವಂತೆ ಅವ್ರು ಮಾಡ್ತಾರೆ ಅಂತ ಹೇಳ್ಕೊಂಡು, ಅವರ ಬಾಲ್ಯದಲ್ಲಿ ಪ್ರಭು ಯಾವಾಗ ಅಳುತ್ತಿದ್ದರೂ ಕೂಡ ಕೃಷ್ಣ ಮತ್ತು ಹರಿ ಎಂಬ ಪವಿತ್ರ ನಾಮಾವಳಿಯನ್ನ ಕೇಳಿದೊಡನೆಯೇ ಅಳುವುದನ್ನು ನಿಲ್ಲಿಸ್ತಿದ್ದ ಅಂತ. ಬಾಲ್ಯ ಭಾವ ಚಲೆ ಪ್ರಭು ಕರೆನ ಕ್ರಂದಾನ ಕೃಷ್ಣ ಹರಿ ನಾಮ ಶುನಿರಹ ರೋದಾನ ಅಂತ ಹೇಳಿದ್ರೆ ಅಳ್ತಾ ಇರ್ತದಂತೆ ಮಗು. ಆದ್ರೆ ಯಾರಾದ್ರೂ ಹರೇ ಕೃಷ್ಣ ಹರೇ ಹರಿ ಅಂತ ಹೇಳಿದ್ರೆ ಸಾಕು ಅಳು ನಿಲ್ಲಿಸೋದು. ಅಂದ್ರೆ ಅಲ್ಲಿ ಆ ಸಣ್ಣ ಬಾಲ್ಯದಲ್ಲಿರುವಾಗ ಕೂಡ ತನ್ನ ಸುತ್ತಲಿನವರಲ್ಲಿ ಬಾಯಲ್ಲಿ ಭಗವಂತನ ನಾಮ ಬರುವಂತೆ ಅವ್ರು ಮಾಡ್ತಾ ಇದ್ರು ಅಂತ ಹೇಳ್ಕೊಂಡು, ಆತ ಏವ ಹರಿ ಹರಿ ಬಲೆ ನಾರಿಗಣ ಏಕಿತೆ
ಆಯಿಸೆ ಏಬ ಸರ್ವ ಬಂಧು ಜನ. ನಲ್ಮೆಯ ಸ್ತ್ರೀಯರು ಮಗುವನ್ನು ನೋಡಲು ಯಾರು ಬಂದ್ರು ಮಗು ಅಳಲು ತೊಡಗ್ತಿದ್ದಂತೆ ಹರಿಹರಿ ಎಂದು ಪಠಿಸ್ತಿದ್ರು. ಅಂದ್ರೆ ಆ ಮಗುನ ನೋಡ್ಲಿಕ್ಕೆ ನಾವು ಮಗು ಯಾರದಾದ್ರೂ ಮಗು ಹುಟ್ಟಿದ ಕೂಡಲೇ ನಾವು ಮಗು ನೋಡ್ಲಿಕ್ಕೆ ಹೋಗ್ತೇವೆ, ಆಗ ಇದು ಅಳೋದಂತೆ, ಅಳೋದು ಆದ್ರೆ ಹರಿಹರಿ ಅಂತ ಹೇಳಿದ ಕೂಡಲೇ ಅಳು ನಿಲ್ಸೋದು ಅಂತ ಹೇಳ್ಕೊಂಡು, ಅಂದ್ರೆ ಆ ಬಂದವರನ್ನ ಕೂಡ ಹರಿನಾಮದಲ್ಲಿ ತೊಡಗಿಸ್ತಾ ಇದ್ರು ಅವರು ಬಾಲ್ಯದಲ್ಲಿರುವಾಗಿಂದ ಕೂಡ ಅಂತೇಳಿ. ಗೌರ ಹರಿ ಬಲಿತಾರೆ ಹಾಸ್ಯ ಸರ್ವನಾರಿ ಆತ ಏವ ಹೈಲ ತಾಂಗ ನಾಮ ಗೌರ ಹರಿ. ಈ ತಮಾಷೆಯನ್ನ ಎಲ್ಲ ಹೆಂಗಸರು ಕಂಡೊಡನೆ ಅವರು ನಗುತ್ತಾ ಭಗವಂತನನ್ನು ಗೌರಹರಿ ಎಂದೇ ಕರೆದರು. ಆತ್ರ ಅಂತ ಹೇಳಿದ್ರೆ ಅವನು ನೋಡ್ಲಿಕ್ಕೆ ಕೂಡ ಸುಂದರ ಗೌರವರ್ಣದಲ್ಲಿ ಇರ್ತಾರೆ. ಆ ಗೌರಹರಿ ಅಂತ ಹೇಳ್ಕೊಂಡು ಹೇಳ್ತಾ ಆ ಮಗುನ ನೋಡಿದ ಕೂಡಲೇ ಗೌರಹರಿ ಅಂತಾನೆ ಹೆಸರು ಕರಿತಾ ಇದ್ರಂತೆ. ಮತ್ತೆ ಅಲ್ಲಿಂದ ಮುಂದೆ ಚೈತನ್ಯರ ಅನೇಕ ಹೆಸರುಗಳ ಜೊತೆ ಗೌರಹರಿಯು ಒಂದು ಹೆಸರಾಯ್ತು ಅಂತ ಬರಿತಾ ಇದ್ದಾರೆ ಅವರು. ಶ್ಲೋಕ 26. ಬಾಲ್ಯ ವಯಸ್ಸ ಯಾವತ್ ಹಾತೆ ಕಡಿದಿಲ್ಲ, ಪೌಗಂಡ ವಯಸ್ಸ ಯಾವತ್ತೆ ವಿವಾಹನ ಕೈಲ. ಅವರ ಬಾಲ್ಯವು ಕೈಯಲ್ಲಿ ಬಳಪ ಹಿಡಿಯುವ ತನಕ, ಅಂದರೆ ಅವರ ಶಿಕ್ಷಣಾರಂಭದವರೆಗೆ ಬಾಲ್ಯದಂತ್ಯದಿಂದ ಮದುವೆ ಆಗುವವರೆಗಿನ ವಯಸ್ಸನ್ನು ಪೌಗಂಡ ಎಂದು ಕರೆಯುತ್ತಾರೆ. ಅಂತ ಹೇಳಿದ್ರೆ ಅಕ್ಷರಾಭ್ಯಾಸ, ಕೈಯಲ್ಲಿ ಬಳಪ ಹಿಡಿಯುವ ತನಕ ಅಂತ ಹೇಳಿದ್ರೆ ಅಕ್ಷರಾಭ್ಯಾಸ, ಬಾಲ್ಯದಿಂದ ಅಕ್ಷರಾಭ್ಯಾಸ ಮಾಡಿದ ಅವರ ಶಿಕ್ಷಣ ಆರಂಭದವರೆಗೆ ಕೂಡ ಅಂತ ಹೇಳಿದ್ರೆ ಈ ಒಂದು ಏನು ಬಾಲ್ಯ, ಪೌಗಂಡ, ಕೈಶೋರ ಅಂತೇಳಿ ಏನು ಬಂತು ಇಲ್ಲಿ, ಬಾಲ್ಯ, ಪೌಗಂಡ, ಕೈಶೋರ ಮತ್ತೆ ಯೌವನ ಅಂತ ಹೇಳ್ಕೊಂಡು ಅವರ ಬಾಲ್ಯ ಅಂತ ಹೇಳುವಂಥದ್ದು ಕೈಯಲ್ಲಿ ಬಳಪ ಹಿಡಿಯುವ ತನಕ, ಮತ್ತೆ ಅವರ ಶಿಕ್ಷಣ ಆರಂಭದವರೆಗೆ, ಬಾಲ್ಯದ ಅಂತ್ಯದವರೆಗೆ ಮದುವೆ ಆಗುವವರೆಗಿನ ವಯಸ್ಸನ್ನು ಪೌಗಂಡ ಅಂತ ಕರೀತಾರೆ ಅಂತೆ. ವಿವಾಹ ಕರಿಲೆ ಹೈಲ ನವೀನ ಯೌವನ ಸರ್ವತ್ರ ಲವೋ ಇಲ್ಲ ಪ್ರಭು ನಾಮ ಸಂಕೀರ್ತನ. ಅವರ ಮದುವೆಯಾದ ಆನಂತರ ಹರೆಯದ ದಿನ ಆರಂಭವಾದವು, ಹಾಗೂ ಅವರ ಹರೆಯದಲ್ಲಿಯೂ ಪ್ರತಿಯೊಬ್ಬರಲ್ಲೂ ಎಲ್ಲೆಲ್ಲೂ ಹರೇ ಕೃಷ್ಣ ಮಹಾಮಂತ್ರವನ್ನು ಪಠಿಸಲು ಮನವೊಲಿಸಿದರು ಅಂತ ಹೇಳ್ಕೊಂಡು, ಆ ರೀತಿ ಎಲ್ಲ ಒಂದು ಸ್ಟೇಜ್ ಅಲ್ಲಿ ಕೂಡ ಮಗುವಿಂದ ಹಿಡಿದು ದೊಡ್ಡ ಅವರ ಯೌವನ ತನಕ ಕೂಡ ಅವರು ಹರೇ ಕೃಷ್ಣ ಮಹಾಮಂತ್ರವನ್ನ ಪಠಿಸ್ಲಿಕ್ಕೆ ಜನರ ಮನಸ್ಸನ್ನ ಒಲಿಸ್ತಾರೆ ಅಂತೇಳಿ. ಪೌಗಂಡ ವಯಸ್ಸೆ ಪಡೆನ ಪಡನ ಶಿಷ್ಯಗಣೆ ಸರ್ವತ್ರ ಕರೇನ ಕೃಷ್ಣ ನಾಮೇರ ವ್ಯಾಖ್ಯಾನೆ. ಅವರ ಪೌಗಂಡ ವಯಸ್ಸಿನಲ್ಲಿ ತುಂಬಾ ಚಿಂತನಶೀಲ ಶ್ರದ್ಧಾಯುಕ್ತ ವಿದ್ಯಾರ್ಥಿ ಆದರು. ಪೌಗಂಡ ಅಂತ ಹೇಳಿದ್ರೆ ಶಿಕ್ಷಣ, ಒಂದು ಶೈಕ್ಷಣಿಕ ಒಂದು ಅಭ್ಯಾಸ ನಡೆಯುವಂತ ಸಮಯ. ಅಲ್ಲಿ ಶ್ರದ್ಧಾಯುಕ್ತ ವಿದ್ಯಾರ್ಥಿ ಆದರು, ಹಾಗೂ ಶಿಷ್ಯರಿಗೆ ಕೂಡ ಬೋಧಿಸ್ತಾರೆ. ಈ ರೀತಿಯಲ್ಲಿ ಅವರು ಪ್ರತಿಯೊಂದೆಡೆಯೂ ಭಗವಾನ್ ಕೃಷ್ಣನ ಪವಿತ್ರ ನಾಮವನ್ನ ವಿವರಿಸ್ತಾರಂತೆ. ಸೂತ್ರವೃತ್ತಿ ಪಾಂಗಠಿಕ ಕೃಷ್ಣತೆ ತಾತ್ಪರ್ಯ ಶಿಷ್ಯರ ಪ್ರತೀತ ಹಯ ಪ್ರಭಾವ ಆಶ್ಚರ್ಯ. ವ್ಯಾಕರಣ ಪಾಠ ಬೋಧಿಸುವಲ್ಲಿ ಹಾಗೂ ಆ ಶಾಸ್ತ್ರಗಳನ್ನ ಟಿಪ್ಪಣಿಗಳೊಂದಿಗೆ ವಿವರಿಸ್ತಾ ಶ್ರೀ ಚೈತನ್ಯ ಮಹಾಪ್ರಭುಗಳು ಭಗವಾನ್ ಕೃಷ್ಣನ ವೈಭವಗಳ ಬಗ್ಗೆ ತಿಳಿ ಹೇಳ್ತಾರೆ. ಅವರ ಎಲ್ಲಾ ವಿವರಣೆಗಳು ಕೃಷ್ಣನಲ್ಲೇ ಸಮಾಪ್ತಿಗೊಳಿಸಿದವು. ಏನೇ ವಿವರಣೆ ಕೊಡ್ಲಿಕ್ಕೆ ಹೋದ್ರು ಕೂಡ ಅದು ಕೃಷ್ಣನೊಂದಿಗೆ ಅಂತ್ಯ ಆಗ್ತಾ ಇತ್ತು ಅಂತ ಹೇಳ್ಕೊಂಡು, ಹಾಗೂ ಅವರ ಶಿಷ್ಯರು ಎಲ್ಲವನ್ನು ಬಹು ಸುಲಭವಾಗಿ ಅರ್ಥ ಮಾಡ್ಕೊಳ್ತಾ ಇದ್ರು. ಹೀಗೆ ಶ್ರೀ ಚೈತನ್ಯರ ಪ್ರಭಾವ ಅದ್ಭುತವಾದ್ದಾಗಿತ್ತು ಅಂತ ಹೇಳ್ಕೊಂಡು ಅಂತೇಳಿ ನಾವು ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಅವರು ಕೂಡ ಅವರನ್ನ ಭೇಟಿಯಾದಾಗ ಅವರ ಮಾರ್ಗದರ್ಶನದಿಂದ ಪ್ರಭಾವಿತರಾಗಿ ಅವ್ರು ಎಂತ ಒಂದು ದೊಡ್ಡ ಪೋಸ್ಟ್ ಅಲ್ಲಿ ಇದ್ದವರು ಕೆಲಸವನ್ನ ರಿಸೈನ್ ಮಾಡಿ ಇವರ ಒಂದು ಸಂಘದಲ್ಲಿ ಬರ್ತಾರೆ ಅವರು. ಹಾಗೇನೆ ಇಲ್ಲಿ ಜೀವ ಗೋಸ್ವಾಮಿ ಅವರು ಲಘು ಹರಿನಾಮಾಮೃತ ವ್ಯಾಕರಣ ಮತ್ತು ಬೃಹತ್ ಹರಿನಾಮಾಮೃತ ವ್ಯಾಕರಣ ಎಂಬ ವ್ಯಾಕರಣ ಗ್ರಂಥವನ್ನ 2 ಭಾಗವಾಗಿ ಸಂಕಲಿಸ್ತಾರಂತೆ. ಯಾವ ವ್ಯಕ್ತಿಯಾಗಲಿ ವ್ಯಾಕರಣ ಶಾಸ್ತ್ರದ ಅಧ್ಯಯನದಲ್ಲಿ ಈ 2 ಗ್ರಂಥಗಳನ್ನ ಅಧ್ಯಯನ ಮಾಡಿದ್ರೆ ಆತ ಸಂಸ್ಕೃತ ಭಾಷೆಯ ವ್ಯಾಕರಣ ನಿಯಮಗಳನ್ನ ತಿಳಿತಾನೆ. ನೋಡಿ ಎಷ್ಟು ನಮ್ಗೆ ಅನುಕೂಲ ಮಾಡಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸಂಸ್ಕೃತ ಕಲಿಬೇಕು ಅಂತ ಹೇಳಿದ್ರೆ ಅಲ್ಲಿ 2 ವ್ಯಾಕರಣಗಳನ್ನಾಗಿ ಬೃಹದ್ ಮತ್ತೆ ಲಘು ಅಂತ ಹೇಳ್ಕೊಂಡು, ಲಘುನ ಹರಿನಾಮಾಮೃತ, ಬೃಹದ್ ಹರಿನಾಮಾಮೃತ ಅಂತ ವ್ಯಾಕರಣ ಬರೀತಾರೆ. ಆ ಎರಡನ್ನ ಯಾರು ಅಧ್ಯಯನ ಮಾಡ್ತಾರೆ ಅಂತವರಿಗೆ ಸಂಸ್ಕೃತ ಭಾಷೆಯನ್ನ ವ್ಯಾಕರಣ ನಿಯಮಗಳನ್ನ ಅವ್ರು ತಿಳಿತಾರಂತೆ. ಅದೇ ಸಮಯದಲ್ಲಿ ಪರಮಪ್ರಭು ಕೃಷ್ಣನ ಭಕ್ತ ಶ್ರೇಷ್ಠ ಆಗುವುದು ಹೇಗೆ ಎಂಬುದನ್ನ ಕೂಡ ಅರಿತಾರೆ ಅಂತ ಹೇಳಿದ್ರೆ, ಇವರೆಲ್ಲರೂ ಚೈತನ್ಯ ಮಹಾಪ್ರಭುಗಳಿಂದನೇ ಬಂದಂತ ಶಿಷ್ಯರು. ಶಿಷ್ಯಗಣ. ಚೈತನ್ಯ ಭಾಗವತ ಮಧ್ಯಖಂಡ 1ನೇ ಅಧ್ಯಾಯದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ವ್ಯಾಕರಣ ಶಾಸ್ತ್ರವನ್ನ ಬೋಧಿಸಿದ ವಿಧಾನದ ಬಗ್ಗೆ ಒಂದು ವಿವರಣೆ ಕೂಡ ಇದೆ. ಶ್ರೀ ಚೈತನ್ಯ ಮಹಾಪ್ರಭು ವ್ಯಾಕರಣದ ಸೂತ್ರಗಳನ್ನ ಶ್ರೀ ಕೃಷ್ಣನ ನಾಮ ಹೇಗೆ ಸ್ಥಿರವಾಗಿ ಇರುವುದೋ
ಆ ರೀತಿಯಲ್ಲಿ ಶಾಶ್ವತವಾಗಿ ಇರುವಂತೆ ವಿವರಿಸ್ತಾರಂತೆ. ಭಗವದ್ಗೀತೆಯಲ್ಲಿ 15ನೇ ಅಧ್ಯಾಯದ 15ನೇ ಶ್ಲೋಕದಲ್ಲಿ ಹೇಳ್ತಾರೆ ಭಗವಂತ, ವೇದೇಶ್ಚ ಸರ್ವೈರಹಮೇವ ವೇದ್ಯ ಅಂತ. ಅಂದ್ರೆ ಎಲ್ಲಾ ಅಪೌರುಷ ಧರ್ಮ ಗ್ರಂಥಗಳ ಭಾವಾರ್ಥವು ಶ್ರೀಕೃಷ್ಣನನ್ನು ಅರಿಯುವುದೇ ಆಗಿದೆ. ಅಲ್ಲಿ ಚೈತನ್ಯ ಆ ಒಂದು ಇದರಲ್ಲೇ ಯಾಕೆ ಅವರೆಲ್ಲ ಇಷ್ಟೆಲ್ಲ ಗ್ರಂಥಗಳನ್ನ ಬರೀತಾರೆ ಅಂತ ಹೇಳಿದ್ರೆ, ಹೇಗೆ ನಾವು ಕೃಷ್ಣನ ಶ್ರೇಷ್ಠ ಭಕ್ತರಾಗ್ಬೋದು ಅಂತೇಳಿ ಅಲ್ಲಿ ಹೇಳ್ತದೆ. ಯಾಕೆ ಅದು ಹೇಳ್ತದೆ ಅಂತ ಹೇಳಿದ್ರೆ, ಈ ವೇದಗಳನ್ನ ಕೊಟ್ಟಿರುವಂತ ಮೂಲ ಉದ್ದೇಶವೇ ಭಗವಂತನನ್ನ ಅರ್ಥ ಮಾಡಿಕೊಳ್ಳೋದು ಅಂತೇಳಿ. ಹಾಗಾಗಿ ಎಲ್ಲಾ ಎಲ್ಲ ಅಪೌರುಷ ಧರ್ಮ ಗ್ರಂಥಗಳ ಭಾವಾರ್ಥ ಶ್ರೀಕೃಷ್ಣನನ್ನು ಅರಿಯುವುದೇ ಆಗಿದೆ. ಆದ್ದರಿಂದ ಯಾರಾದರೂ ಕೃಷ್ಣನಲ್ಲದೆ ಶಾಸ್ತ್ರವನ್ನೇನೋ ವಿವರಿಸಲಿ, ಆತ ತನ್ನ ಬದುಕಿನ ಗುರಿ ಪೂರ್ಣಗೊಳಿಸದೆಯೇ ಒದ್ದಾಡುತ್ತಾ ತನ್ನ ಅಮೂಲ್ಯ ಸಮಯವನ್ನು ಸುಮ್ಮನೆ ವ್ಯರ್ಥವಾಗಿ ಕಳೆಯುವನಷ್ಟೇ. ಅಂದ್ರೆ ನಾವು ಅನ್ಕೊಳ್ತೀವಿ ಭೌತಿಕದಲ್ಲಿ ನಾವು ಯಶಸ್ಸನ್ನ ಪಡೆಯುವುದು ಅಂತ ಹೇಳಿದ್ರೆ ನಾವು ಒಳ್ಳೆ ಬ್ಯಾಂಕ್ ಬ್ಯಾಲೆನ್ಸ್, ನಾವು ಮನೆ, ಅದು ಐಷಾರಾಮಿ ಜೀವನ, ಅದೇ ನಮ್ಮ ಜೀವನದ ಯಶಸ್ಸು ಅಂತ ಅನ್ಕೊಳ್ತೀವಿ. ಅಲ್ಲ, ನಮ್ಮ ಜೀವನದ ಯಶಸ್ಸು ಅಂತ ಹೇಳುವಂತದ್ದು ನಾವು ದೇಹ ಅಲ್ಲ, ಆತ್ಮದ ಪರಿಪೂರ್ಣತೆ ಅಂತ ಹೇಳುವಂತದ್ದು. ಮತ್ತೆ ಭಗವಂತನ ಧಾಮಕ್ಕೆ ಹೋಗಿ ಅಲ್ಲಿ ನಾವು ಭಗವಂತನ ನಿತ್ಯ ದಾಸರು ಅಲ್ವಾ. ಭಗವಂತನ ದಾಸರ ಮನೆಯ ದಾಸಾನು ದಾಸ ಅಂತ ದಾಸರು ಕೂಡ ಹೇಳ್ತಾರೆ. ಆ ರೀತಿ ದಾಸತ್ವದ ಒಂದು ಜೀವರ ಸ್ವರೂಪ ಕೃಷ್ಣರ ನಿತ್ಯ ದಾಸ, ಆ ಒಂದು ಡೆಸಿಗ್ನೇಷನ್ ಏನಿದೆ ಅದನ್ನ ನಾವು ಪಡ್ಕೊಳ್ಬೇಕು. ಅದೇ ನಮ್ಮ ಜೀವನದ ಪರಿಪೂರ್ಣತೆ. ನಮ್ಮ ಗುರಿ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳುವುದೇ ಆಗಿರ್ತದೆ. ಸೊ ಅದನ್ನ ಅರ್ಥ ಮಾಡಿಕೊಳ್ಳುವುದೇ ನಮ್ಮ ಬದುಕಿನ ಗುರಿ. ಆದ್ರೆ ಯಾರು ಭೌತಿಕದಲ್ಲೇ ಇರ್ತಾರೆ ಅಂತವರಿಗೆ ಎಷ್ಟೇ ದೊಡ್ಡ ಏನೇ ಡಿಗ್ರಿ ಪಡೆದ್ರು ಕೂಡ ಅವರ ಒಂದು ಮಾನವ ಜನ್ಮ ಅಂತ ಹೇಳುವಂತದ್ದು ದುರ್ಲಭವಾದದ್ದು. ಆ ದುರ್ಲಭ ಮಾನವ ಜನ್ಮವನ್ನ ಅವರು ಅನ್ಯತಾ ಒಂದು ಬಳಸಿಕೊಂಡು ವ್ಯರ್ಥ ಮಾಡಿದಂತೆ ಅಂತೇಳಿ ಹೇಳ್ತಾರೆ. ಅಂದ್ರೆ ತಮ್ಮ ಬದುಕಿನ ಗುರಿ ಪೂರ್ಣಗೊಳಿಸದೆಯೇ ಅವರು ಅಮೂಲ್ಯ ಸಮಯವನ್ನ ಸುಮ್ಮನೆ ವ್ಯರ್ಥವಾಗಿ ಕಳೆದಂತೆ ಅಂತ ಹೇಳಿ ಹೇಳ್ತಾರೆ. ಶಿಕ್ಷಣದ ಪ್ರಾಧ್ಯಾಪಕನೋ ಆಗಿದ್ದರೂ ಸರಿಯೇ, ಆದರೆ ಕೃಷ್ಣನನ್ನು ಅರಿಯದಿದ್ದಲ್ಲಿ ಈ ಭೌತಿಕದ ಯಾವುದೇ ಡಿಗ್ರಿ PhD ಇಂದ ಏನು ಪ್ರಯೋಜನ ಇಲ್ಲ. ಭಗವಂತನನ್ನ ಅರಿತುಕೊಂಡು ಅವರು ಅದರಲ್ಲಿ ಮುಂದುವರಿದ್ರೆ ಅದು ಸಾರ್ಥಕತೆ ಬರ್ತದೆ. ಹಾಗೇನೆ ಭಗವದ್ಗೀತೆಯಲ್ಲಿ 7ನೇ ಅಧ್ಯಾಯದ 15ನೇ ಶ್ಲೋಕದಲ್ಲಿ ಕೂಡ ಹೇಳ್ತಾರೆ, ನರಾಧಮರು ಮಾಯೆಯ ಅಪ್ರತ ಜ್ಞಾನ ಅಂತೇಳಿ. ಅಂದ್ರೆ ಮಾನವರಲ್ಲಿ ನಿಷ್ಕೃಷ್ಟನೆಂದು ತಿಳಿಯಬೇಕಷ್ಟೆ. ಅಂತವರಿಗೆ ಭಗವಂತ ಇಂಥ ಒಂದು ಒಳ್ಳೆ ಸುದೃಢ ದೇಹವನ್ನ ಕೊಟ್ಟರು ಕೂಡ ಅದನ್ನ ಸರಿಯಾಗಿ ಯಾವುದಕ್ಕೆ ಬಳಸಿಕೊಳ್ಬೇಕು ಅದನ್ನ ಬಳಸಿಕೊಳ್ಳದೆ ಬೇರೆ ವಿಷಯಗಳಿಗೆ ಬಳಸಿಕೊಂಡಂತವರು ನರಾಧಮರು ಅಂತ ಹೇಳ್ಕೊಂಡು, ಮತ್ತೆ ಅವರಿಗೆ ಬುದ್ಧಿಶಕ್ತಿ ಕೊಟ್ಟಿರ್ತಾರೆ ಭಗವಂತ. ಆ ಬುದ್ಧಿಶಕ್ತಿಯನ್ನ ಭಗವಂತನನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಬಳಸುವ ಬದಲು ಇತರ ಒಂದು ಕ್ರಿಯೆಗಳಿಗೆ ಬಳಸಿಕೊಂಡಾಗ ಅವರ ಒಂದು ಜ್ಞಾನ ಏನಿದೆ ಅದು ಮಾಯೆಯಿಂದ ಅಪಹೃತವಾಗಿದೆ ಅಂತ ಹೇಳ್ಕೊಂಡು. ಸೊ ಹಾಗಾಗಿ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ, ಯಾವ ವ್ಯಕ್ತಿಯು ಎಲ್ಲ ಅಪೌರುಷ ಧರ್ಮ ಗ್ರಂಥಗಳ ಸಾರ ಸರ್ವಸ್ವವನ್ನೇ ಅರಿಯದೇ ಇದ್ದು ಅಧ್ಯಾಪಕನಾಗುವನೋ ಅವನ ಬೋಧನೆಯು ಕೇವಲ ಕ್ಷೋಭೆಗೊಂಡ ಕತ್ತೆಯೊಂದರ ಕಿರುಚುವಿಕೆ ಅಂತೆ ಇರುವುದಷ್ಟೇ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತ ಹೇಳಿದ್ರೆ, ನಾವು ಎಷ್ಟು ದೊಡ್ಡ ನಾವು ಭಾಷಣ ಏನೇ ಕೊಡ್ಬೋದು ಎಷ್ಟೇ ಇದ್ರಲ್ಲಿ, ಆದ್ರೆ ಪ್ರಯೋಜನ ಇಲ್ಲ. ಕತ್ತೆ ಕಿರಿಚಿದಕ್ಕೆ ಸಮ ಅದು ಅಂತ ಹೇಳ್ಕೊಂಡು ನಮ್ಗೆ 9ನೇ ಅಧ್ಯಾಯದಲ್ಲಿ ಕೂಡ ಹೇಳ್ತಾರೆ, ನಿಜವಾದ ವಿದ್ಯೆ ಅಂತ ಹೇಳಿದ್ರೆ ಭಗವಂತನ ಒಂದು ಆಧ್ಯಾತ್ಮಿಕ ವಿದ್ಯೆ ಅಂತ ಹೇಳ್ಕೊಂಡು. ಸೊ ಅದು ಇಲ್ಲದೆ ನಾವು ಬೇರೆ ಏನೇ ವಿದ್ಯೆಯಲ್ಲಿ ಪಾಂಡಿತ್ಯ ಪಡೆದ್ರು ಕೂಡ ಅದು ಕತ್ತೆ ಕಿರುಚಿದಷ್ಟಕ್ಕೆ ಸಮ ಅಂತ ಹೇಳ್ಕೊಂಡು. ಹರೇ ಕೃಷ್ಣ. ಮುಂದೆ ಹೇಳ್ತಾರೆ, ಯಾರೇ ದೇಕೆ ತಾರೇ ಕಹ ಕೃಷ್ಣ ನಾಮೇ ಭಾಸ ಇಲ್ಲ ನವದ್ವೀಪ ಗ್ರಾಮ. ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುಗಳು ವಿದ್ಯಾರ್ಥಿಯಾಗಿದ್ದಾಗ ಯಾರನ್ನಾದ್ರೂ ಅವ್ರು ಭೇಟಿ ಮಾಡ್ಲಿ, ಆತನನ್ನು ಹರೇ ಕೃಷ್ಣ ಮಹಾಮಂತ್ರ ಪಠಿಸಲಿಕ್ಕೆ ಹೇಳ್ತಾ ಇದ್ರಂತೆ. ಈ ತೆರನಾಗಿ ಅವರು ಇಡೀ ನವದ್ವೀಪ ಗ್ರಾಮವನ್ನ ಹರೇ ಕೃಷ್ಣ ಮಹಾಮಂತ್ರ ಪಠಣದಿಂದ ತುಂಬಿ ಹರಿಯುವಂತೆ ಮಾಡ್ತಾ ಇದ್ರು ಅಂತ ಹೇಳ್ಕೊಂಡು. ಸೊ ಈಗಿರುವ ನವದ್ವೀಪ ಧಾಮ ಸಂಪೂರ್ಣ ನವದ್ವೀಪದ ಒಂದು ಭಾಗ ಮಾತ್ರ. ನವದ್ವೀಪ ಅಂತ ಹೇಳಿದ್ರೆ 9 ದ್ವೀಪಗಳು ಅಂತೇಳಿ ಅರ್ಥ. ಆ 9 ದ್ವೀಪಗಳು ಸುಮಾರು 32 ಚದರ ಮೈಲು ಭೂ ಪ್ರದೇಶವನ್ನ ಆಕ್ರಮಿಸಿದ ಒಂದು ಗಂಗೆಯ ವಿವಿಧ ಶಾಖೆಗಳಿಂದ ಅದು ಆವೃತವಾಗಿದೆ ಅಂತ ಹೇಳ್ತಾರೆ. ಆ ಎಲ್ಲಾ ನವದ್ವೀಪದ ಸ್ಥಳದ 9 ದ್ವೀಪಗಳಲ್ಲಿ ಕೂಡ ಭಕ್ತಿ ಸೇವೆಯ ಸಂಸ್ಕೃತಿಯನ್ನ ಬೆಳೆಸಲಿಕ್ಕೆ ವಿವಿಧ ಸ್ಥಳಗಳಿವೆ. ನವವಿಧ ಭಕ್ತಿ ಏನಿದೆ, ಆ ನವವಿಧ ಭಕ್ತಿಯನ್ನ ಮಾಡ್ಲಿಕ್ಕೆ ಬೇಕಾಗಿರುವಂತಹ ನವದ್ವೀಪಗಳು ಅದು ಶ್ರೀಮದ್ ಭಾಗವತದಲ್ಲಿ ತಿಳಿಸಿರುವಂತೆ ನವವಿಧ ಭಕ್ತಿಯ ವೈವಿಧ್ಯತೆ ಯಾವುದು ಅಂತ ಹೇಳಿದ್ರೆ, ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ನವದ್ವೀಪ ಪ್ರದೇಶದಲ್ಲಿ ಈ 9 ವಿಧದ ಭಕ್ತಿ ಸೇವೆಯನ್ನ ಬೆಳೆಸಲಿಕ್ಕೆ ಬೇರೆ ಬೇರೆ ದ್ವೀಪಗಳಿವೆ. ಅವುಗಳು ಅಂತ ಹೇಳಿದ್ರೆ ಅಂತರ್ದ್ವೀಪ,
ಸೀಮಂತ ದ್ವೀಪ, ಗೋದ್ರುಮ ದ್ವೀಪ, ಮಧ್ಯದ್ವೀಪ, ಕೋಲದ್ವೀಪ, ಋತುದ್ವೀಪ, ಜನ್ನುದ್ವೀಪ, ಮೋದದ್ರುಮ ದ್ವೀಪ ಅಂತೇಳಿ ರುದ್ರದ್ವೀಪ ಅಂತ. ಭೂಪಟದ ಪ್ರಕಾರ ನಮ್ಮ ಇಸ್ಕಾನ್ ನವದ್ವೀಪ ಕೇಂದ್ರ ರುದ್ರದ್ವೀಪದಲ್ಲಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ರುದ್ರದ್ವೀಪದ ಕೆಳಭಾಗದಲ್ಲಿರುವ ಅಂತರ್ದ್ವೀಪದಲ್ಲಿ ಮಾಯಾಪುರ ಇದೆ. ಮಾಯಾಪುರ ಎಲ್ಲರೂ ಹೋಗ್ತಿರಲ್ಲ ಯಾತ್ರೆಗೆ, ಅಲ್ಲಿ ಅಂತರ್ದ್ವೀಪದಲ್ಲಿದೆ ಅಂತ ಹೇಳ್ತಾರೆ. ಅಲ್ಲಿಯೇ ಚೈತನ್ಯ ಮಹಾಪ್ರಭುವಿನ ತಂದೆಯಾದ ಶ್ರೀ ಜಗನ್ನಾಥ ಮಿಶ್ರರು ವಾಸಿಸ್ತಾ ಇದ್ದಿದ್ದು ಆ ನವದ್ವೀಪದ ಆ ಒಂದು ಯಾವ್ದ್ರಲ್ಲಿ ಅಂತರ್ದ್ವೀಪದಲ್ಲಿ ವಾಸಿಸ್ತಾ ಇದ್ರಂತೆ. ಈ ಎಲ್ಲಾ ವಿವಿಧ ದ್ವೀಪ ನೆಲೆಗಳಲ್ಲಿಯೂ ತರುಣ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರ ಸಂಕೀರ್ತನ ಸಮೂಹವನ್ನ ತಾವೇ ಮುಂದಾಗಿದ್ದು ನಡೆಸ್ತಿದ್ರು. ಹೀಗೆ ಅವರು ಇಡೀ ನಾನು ಒಂದು ಹೇಳಿದ್ದಲ್ಲ, ಓಕೆ, ಸಂಕೀರ್ತನ ಸಮೂಹವನ್ನೇ ತಾವೇ ಮುಂದಾಗಿದ್ದು ನಡೆಸ್ತಾ ಇದ್ರು. ಹೀಗೆ ಅವರು ಇಡೀ ನವದ್ವೀಪವನ್ನೆಲ್ಲ ಕೃಷ್ಣ ಪ್ರೇಮ ಪ್ರವಾಹದಿಂದ ತುಂಬಿ ಹರಿವಂತೆ ಮಾಡಿದ್ರು ಅಂತ ಹೇಳ್ಕೊಂಡು, ಅಷ್ಟು ಎಲ್ಲರನ್ನ ಕೂಡ ಆ ಒಂದು ಸಂಕೀರ್ತನೆಯಲ್ಲಿ ಸಂಕೀರ್ತನ ಆಂದೋಲನದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿ ಇಡೀ ನವದ್ವೀಪವನ್ನೇ ಅವರು ಕೃಷ್ಣ ಪ್ರೇಮ ಪ್ರವಾಹದಿಂದ ತುಂಬಿ ಹರಿವಂತೆ ಮಾಡಿದ್ರು ಅಂತೇಳಿ. ಕಿಶೋರ ವಯಸ್ಸೆ ಆರಂಭಿಲ ಸಂಕೀರ್ತನ, ರಾತ್ರ ದಿನೇ ಪ್ರೇಮೇ ನೃತ್ಯ ಸಂಗೇ ಭಕ್ತಗಣ. ಯೌವನದ ವಯಸ್ಸಿನಲ್ಲಿ ದಿನಗಳಿಗೆ ಸ್ವಲ್ಪ ಮುಂಚೆಯಷ್ಟೇ ಚೈತನ್ಯ ಮಹಾಪ್ರಭುಗಳು ಸಂಕೀರ್ತನದ ಆಂದೋಲನವನ್ನ ಆರಂಭಿಸಿದ್ರು. ಹಗಲು ರಾತ್ರಿ ಅವರು ಭಕ್ತ ವೃಂದದೊಂದಿಗೆ ಹರ್ಷೋನ್ಮಾದದಲ್ಲಿ ನರ್ತಿಸ್ತಾ ಇದ್ರಂತೆ. ನಗರ ನಗರೆ ಭ್ರಮೆ ಕೀರ್ತನ ಕರಿಯ, ವಾಸ ಇಲ್ಲ ತ್ರಿಭುವನ ಪ್ರೇಮ ಭಕ್ತಿ ದಿಯ. ಶ್ರೀ ಚೈತನ್ಯರು ಕೀರ್ತನ ಆಚರಿಸುತ್ತಾ ಪ್ರತಿಯೊಂದೆಡೆ ನಗರದ ಒಂದೆಡೆಯಿಂದ ಮತ್ತೊಂದೆಡೆಗೆ ಅಲೆಯುತ್ತಾ ನಡೆದಂತೆ ಸಂಕೀರ್ತನ ಆಂದೋಲನ ಮುಂದುವರಿಯಿತು. ಹೀಗೆ ಶ್ರೀ ಚೈತನ್ಯ ಪ್ರಭುವು ಕೃಷ್ಣ ಪ್ರೇಮವನ್ನ ಪ್ರಸರಿಸುತ್ತಾ ಇಡೀ ಜಗತ್ತನ್ನೇ ಕೃಷ್ಣ ಪ್ರೇಮ ಪ್ರವಾಹದಿಂದ ತುಂಬಿಸಿದರು ಅಂತೆ. ಚೈತನ್ಯ ಮಹಾಪ್ರಭುಗಳು ನವದ್ವೀಪ ಪರಿಸರದಲ್ಲಿ ಮಾತ್ರ ಸಂಕೀರ್ತನೆಯನ್ನ ನಡೆಸಿದ್ರಿಂದ 3 ಲೋಕಗಳು ಕೃಷ್ಣ ಪ್ರೇಮದಿಂದ ತುಂಬಿ ಹರಿಯುವಂತೆ ಆದದ್ದು ಹೇಗೆಂಬ ಪ್ರಶ್ನೆಯನ್ನ ಇಲ್ಲಿ ಕೇಳ್ಬೋದು. ಇದಕ್ಕೆ ಉತ್ತರ ಅಂತ ಹೇಳಿದ್ರೆ, ಶ್ರೀ ಚೈತನ್ಯ ಮಹಾಪ್ರಭು ಸ್ವಯಂ ಕೃಷ್ಣ ಎಂಬುದು ಇಡೀ ಬ್ರಹ್ಮಾಂಡ ಪ್ರಕಟಗೊಳ್ಳುವುದೇ ಭಗವಂತನು ಅದಕ್ಕೆ ಚಾಲನೆ ನೀಡುವುದರಿಂದ. ಅದರ ಹಾಗೆಯೇ 500 ವರ್ಷಗಳ ಹಿಂದೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಮೊದಲ ಸಲ ಚಾಲನೆಯಿತ್ತ ಸಂಕೀರ್ತನ ಚಳವಳಿ ಇಡೀ ವಿಶ್ವವ್ಯಾಪಿ ಆಗಬೇಕೆಂಬುದೇ ಅವರ ಆಶಯ ಆಗಿತ್ತು. ಆ ಚಾಲನೆಯು ಮುಂದುವರಿದು ಕೃಷ್ಣ ಪ್ರಜ್ಞೆಯ ಆಂದೋಲನವು ಇಡೀ ಜಗತ್ತನ್ನೆಲ್ಲ ವ್ಯಾಪಿಸುತ್ತಿದೆ. ಹಾಗೂ ಇದೇ ತೆರನಾಗಿ ನಿಧಾನವಾಗಿ ವಿಶ್ವವೆಲ್ಲವನ್ನು ಈ ಕೃಷ್ಣ ಪ್ರಜ್ಞೆಯ ಆಂದೋಲನವು ಹಬ್ಬುತ್ತಿದೆ. ಕೃಷ್ಣ ಪ್ರಜ್ಞೆಯ ಚಳವಳಿ ಹರಡುವಿಕೆಯಿಂದ ಪ್ರತಿಯೊಬ್ಬರು ಕೃಷ್ಣ ಪ್ರೇಮ ಸಾಗರದಲ್ಲಿ ಮುಳುಗುತ್ತಾರೆ ಅಂತ ಹೇಳಿದ್ರೆ ಅವರ ಚೈತನ್ಯ ಮಹಾಪ್ರಭುಗಳ ಶಿಷ್ಯರು ಆ ರೀತಿ ಶಿಷ್ಯರಿಂದ ಶಿಷ್ಯರಾಗಿ ಅದು ಇಲ್ಲಿ ನಮ್ಮ ಶ್ರೀಲ ಪ್ರಭುಪಾದರಿಗೂ ಕೂಡ ಅದರ ಪ್ರಭಾವ ಬರ್ತದೆ. ಆ ರೀತಿ ಅವರು ಇಡೀ ಪ್ರಪಂಚಾದ್ಯಂತ ಅವರು ಪ್ರಚಾರ ಕಾರ್ಯದಲ್ಲಿ ಅವರನ್ನ ತೊಡಗಿಸಿಕೊಳ್ತಾರೆ. ಹಾಗೆ ಕೃಷ್ಣ ಪ್ರಜ್ಞೆ ಚಳವಳಿ ಇಡೀ ಪ್ರಪಂಚಾದ್ಯಂತ ಹರಡ್ತಾ ಇದೆ. ಎಲ್ಲರನ್ನು ಪ್ರತಿಯೊಬ್ಬರು ಕೂಡ ಕೃಷ್ಣ ಪ್ರೇಮ ಸಾಗರದಲ್ಲಿ ಮುಳುಗ್ತಾರೆ ಅಂತೇಳಿ. 26 ವತ್ಸರ ಐಚೆ ನವದ್ವೀಪ ಗ್ರಾಮೆ, ಲವೋಯಾ ಇಲ್ಲ ಸರ್ವಲೋಕೆ ಕೃಷ್ಣ ಪ್ರೇಮ ನಾಮೆ. ಶ್ರೀ ಚೈತನ್ಯ ಮಹಾಪ್ರಭು 24 ವರ್ಷ ಕಾಲ ನವದ್ವೀಪದಲ್ಲಿದ್ದರು. ಅಂದ್ರೆ ಅವರ ಒಂದು ಗೃಹಸ್ಥ ಜೀವನ 24 ವರ್ಷಗಳ ಕಾಲ ಅವರು ನವದ್ವೀಪದಲ್ಲಿರ್ತಾರೆ. ಹಾಗೂ ಅಲ್ಲಿನ ಪ್ರತಿಯೊಬ್ಬನಲ್ಲಿ ಕೂಡ ಹರೇ ಕೃಷ್ಣ ಮಹಾಮಂತ್ರ ಪಠಿಸಲು ಮನವೊಲಿಸಿ ಪ್ರೇರಿಸ್ತಾರೆ ಮತ್ತು ಕೃಷ್ಣ ಪ್ರೇಮದಲ್ಲಿ ರಾಗಿಸ್ತಾ ಇದ್ರು ಅಂತೇಳಿ. 26 ವತ್ಸರ ಚೀಲ ಕರಿಯ ಸನ್ಯಾಸ, ಭಕ್ತಗಣ ಲೈ ಕೈಲ ನೀಲಾಚಲೆ ವಾಸ. ಉಳಿದ 24 ವರ್ಷ ಸನ್ಯಾಸ ಸ್ವೀಕರಿಸಿದ ನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಭಕ್ತರೊಂದಿಗೆ ಜಗನ್ನಾಥಪುರಿಯಲ್ಲಿ ನೆಲೆಸ್ತಾರೆ ಅಂತ ಹೇಳ್ಕೊಂಡು. ತಾರಾ ಮಧ್ಯೆ ನೀಲಾಚಲೆ ಚಯ ವತ್ಸರ, ನೃತ್ಯ ಗೀತ ಪ್ರೇಮ ಭಕ್ತಿ ದಾನ ನಿರಂತರ. ನೀಲಾಚಲದಲ್ಲಿ ವಾಸಿಸುತ್ತಿದ್ದ 24 ವರ್ಷಗಳ ಕಾಲ, ನೀಲಾಚಲ ಅಂತ ಹೇಳಿದ್ರೆ ಪುರಿ ಜಗನ್ನಾಥ, ಅಲ್ಲಿ ವಾಸಿಸ್ತಾ 24 ವರ್ಷಗಳ ಕಾಲ ಅವಧಿಯಲ್ಲಿ ಸತತ 6 ವರ್ಷಗಳ ಕಾಲ ಶ್ರೀ ಚೈತನ್ಯರು ಹಾಡುತ್ತಾ ನರ್ತಿಸುತ್ತಾ ಭಗವಂತನ ದಿವ್ಯ ಪ್ರೇಮವನ್ನ ಪ್ರಸರಿಸ್ತಾರೆ ಅಂತ ಹೇಳ್ಕೊಂಡು. ಸೇತು ಬಂದ ಆರ ಗೌಡ ವ್ಯಾಪಿ ವೃಂದಾವನ, ಪ್ರೇಮ ನಾಮ ಪ್ರಚಾರಿಯ ಕರಿಲ ಭ್ರಮಣ. ಕನ್ಯಾಕುಮಾರಿಯಿಂದ ವಿಸ್ತರಿಸುತ್ತಾ ಬಂಗಾಲದ ಮೂಲಕ ವೃಂದಾವನದೆಡೆಗೆ, ಅಂದ್ರೆ ಆ 6 ವರ್ಷಗಳ ಕಾಲ ಅವರು
ಇಡೀ ಭಾರತಾದ್ಯಂತ ಅವರು ಪರ್ಯಟನೆ ಮಾಡ್ತಾರೆ ಈ ಒಂದು ಕೃಷ್ಣ ಪ್ರಜ್ಞೆ, ಈ ನಾಮ ಸಂಕೀರ್ತನೆಯ ಪ್ರಚಾರವನ್ನ ಕೈಗೊಳ್ತಾ. ಹಾಗೆ ಈ 6 ವರ್ಷಗಳ ಕಾಲ ಅವರು ಕೃಷ್ಣ ಪ್ರೇಮವನ್ನ ಪ್ರಸರಿಸುತ್ತಾ, ಮಹಾಮಂತ್ರ ಪಠಿಸುತ್ತಾ, ನರ್ತಿಸುತ್ತಾ ಇಡೀ ಭಾರತ ಪ್ರವಾಸ ಮಾಡ್ತಾರಂತೆ. ಈ ಮಧ್ಯ ಲೀಲಾ ನಾಮ ಲೀಲಾ ಮುಖ್ಯ ಧಾಮ ಶೇಷ 18 ವರ್ಷ ಅಂತ್ಯ ಲೀಲಾ ನಾಮ. ಶ್ರೀ ಚೈತನ್ಯ ಮಹಾಪ್ರಭುಗಳು ಸನ್ಯಾಸವನ್ನ ಸ್ವೀಕರಿಸಿದ ನಂತರ ಪರ್ಯಟನದಲ್ಲಿ ನಡೆಸಿದ ಚಟುವಟಿಕೆ ಕಾರ್ಯಗಳು ಅವರ ಪ್ರಧಾನ ಲೀಲಾ ವಿನೋದಗಳೆನಿಸಿಕೊಳ್ಳುತ್ತವೆ ಅಂತ ಹೇಳಿದ್ರೆ, ಆ 6 ವರ್ಷಗಳ ಕಾಲ ಅವರು ಪರ್ಯಟನದಲ್ಲಿ ನಡೆಸಿದ ಕಾರ್ಯಚಟುವಟಿಕೆಗಳು ಅದು ಪ್ರಧಾನ ಲೀಲಾ ವಿನೋದಗಳು ಅಂತ ಕರೆಯಲ್ಪಡ್ತದೆ. ಆಮೇಲೆ ಉಳಿದ 18 ವರ್ಷಗಳ ಕಾಲ ನಡೆಸಿದ ಕ್ರೀಡೆಗಳು ಅಂತ್ಯಲೀಲಾ ಅಂತ ಹೇಳಿದ್ರೆ, ಪ್ರಧಾನ ಲೀಲಾ ವಿನೋದ ಅಂತ ಹೇಳಿದ್ರೆ ಮಧ್ಯ ಲೀಲಾ ಅಂತ ಹೇಳಿ. ಆಮೇಲೆ ಉಳಿದ 18 ವರ್ಷ ಏನಿದೆ ಜಗನ್ನಾಥ ಪುರಿಯಲ್ಲಿ ಅವರು ಕಳೀತಾರೆ, ಅದನ್ನ ಅಂತ್ಯಲೀಲಾ ಅಂತ ಹೇಳಿ ಹೇಳ್ತಾರೆ. ಅವರ ಬದುಕಿನ ಅಂತಿಮ ಲೀಲೆಗಳಾಗಿರ್ತವೆ ಅಂತ ಹೇಳ್ಕೊಂಡು. ಶ್ಲೋಕ 38. ತಾರಾ ಮಧ್ಯೆ ಛಾಯ ವತ್ಸರ ಭಕ್ತಗಣ ಸಂಗೆ ಪ್ರೇಮ ಭಕ್ತಿ ಲವೋಯ ಇಲ ನೃತ್ಯ ಗೀತಾರಂಗೆ. 18 ವರ್ಷಗಳ ಕಾಲ ಅವರು ಜಗನ್ನಾಥಪುರಿಯಲ್ಲಿ ಸತತವಾಗಿ ನೆಲೆಸ್ತಾರೆ. ಈ ಮಧ್ಯೆ ಅವರು 6 ವರ್ಷಗಳ ಕಾಲ ಸಂಕೀರ್ತನ ನಡೆಸ್ತಾರೆ, ಹಾಡುತ್ತಾ ನರ್ತಿಸುತ್ತಾ ಎಲ್ಲಾ ಭಕ್ತರನ್ನ ಕೃಷ್ಣ ಪ್ರೇಮದೆಡೆಗೆ ಮನವೊಲಿಸ್ತಾರೆ ಅಂತ ಹೇಳ್ಕೊಂಡು. ಅಂದ್ರೆ ನಮ್ಗೆ ಅಲ್ಲಿ ಇದ್ರಲ್ಲಿ ಜಾರ್ಖಂಡ್ ಅಲ್ಲಿ ಎಲ್ಲ ಬೇರೆ ಇದ್ರಲ್ಲೆಲ್ಲ ನಾವು ಕೇಳಿರ್ಬೋದು ಆ ಒಂದು ಅವರ ಸಂಕೀರ್ತನ ಚಳವಳಿ ಯಾವ ರೀತಿ ನಡೀತಾ ಇತ್ತು ಅಂತ ಹೇಳ್ಕೊಂಡು. ಅಂದ್ರೆ ಅಷ್ಟು ಭಾವ ಪರವಶರಾಗ್ತಾ ಇದ್ರು ಅವರು ಆ ಕೀರ್ತನೆಯಲ್ಲಿ ಅಂತ ಹೇಳ್ಕೊಂಡು. 12 ವತ್ಸರ ಶೇಷರ ಇಲ್ಲ ನೀಲಾಚಲೆ ಪ್ರೇಮಾವಸ್ಥ ಶಿಖಾ ಇಲ್ಲ ಆಸ್ವಾದನ ಚಲೆ. ಜಗನ್ನಾಥಪುರಿಯಲ್ಲಿ ಅವರು ನೆಲೆಸಿದ ಉಳಿದ 12 ವರ್ಷಗಳ ಕಾಲ ಸ್ವಯಂ ಆಸ್ವಾದಿಸುವುದರ ಮೂಲಕ ಪ್ರತಿಯೊಬ್ಬ ಭಕ್ತರಿಗೂ ಕೃಷ್ಣ ಪ್ರೇಮ ಭಕ್ತಿ ಸುಧಾ ರಸವನ್ನ ಅನುಭವಿಸುವುದು ಹೇಗೆ ಎಂಬುದನ್ನ ಬೋಧಿಸ್ತಾರೆ ಅಂತ ಹೇಳಿದ್ರೆ, ಇಲ್ಲಿವರೆಗೆ ನೀವು ತಿಳಿದ ಹಾಗೆ ಅವರು ರಾಧಾರಾಣಿ ಅಷ್ಟೊಂದು ನನ್ನನ್ನ ಅಂದ್ರೆ ಅಷ್ಟು ಪ್ರೇಮ ಪೂರ್ವಕವಾಗಿ ಭಕ್ತಿ ಮಾಡ್ತಾರೆ. ಅಂದ್ರೆ ಆ ಭಕ್ತಿ ರಸವನ್ನ ಅನುಭವಿಸ್ಲಿಕ್ಕೆ ಬೇಕಾಗಿ ಅವರು ಆ ಒಂದು ಚೈತನ್ಯ ಮಹಾಪ್ರಭುಗಳಾಗಿ ಅವತಾರ, ರಾಧಾರಾಣಿಯ ಒಂದು ಇದ್ರಲ್ಲಿ ಅವರು ಅವತಾರ ಎತ್ತುತ್ತಾರೆ. ಸೊ ಹಾಗೆ ಅದನ್ನ ಮತ್ತೆ ಆ ಕೃಷ್ಣ ಪ್ರೇಮವನ್ನ, ಆ ಭಕ್ತಿಯ ಸುಧೆಯನ್ನ, ಸುಧಾ ರಸವನ್ನ ಯಾವ ರೀತಿ ನಾವು ಅನುಭವಿಸ್ಬೇಕು ಅಂತ ನಮ್ಗೆ ತೋರಿಸ್ಕೊಡ್ಲಿಕ್ಕೆ, ಬೋಧಿಸ್ಲಿಕ್ಕೆ ಅಂತ ಹೇಳಿ ಅವರು ಬರ್ತಾರೆ. ಅದರಲ್ಲಿ ಹೇಳ್ತಾ ಇದ್ದಾರೆ, ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿದ ಒಬ್ಬ ವ್ಯಕ್ತಿ ಸದಾ ತಾನು ಕೃಷ್ಣನಿಂದ ಅಗಲಿದ್ದೇನೆ ಎಂಬ ವಿರಹ ಭಾವವನ್ನು ಅನುಭವಿಸುತ್ತಾನೆ ಅಂತ ಹೇಳಿದ್ರೆ, ಒಂದ್ಸಲ ನಾವು ಆ ಒಂದು ಆ ಭಕ್ತಿ ಸುಧಾ ರಸವನ್ನ ಅನುಭವಕ್ಕೆ ತಗೊಂಡ್ ಬಂದ್ರೆ ನಮ್ಗೆ ಭಗವಂತನಲ್ಲಿ ಅಂದ್ರೆ ವಿರಹ, ಆ ಒಂದು ವಿಪ್ರಲಂಬ ಪ್ರಭಾವ ಅಂತೇಳಿ ನಿನ್ನೆ ಮಾತಾಜಿ ಹೇಳ್ತಾ ಇದ್ರು, ಆ ಒಂದು ಹಂತವನ್ನ ತಲುಪ್ತಾರೆ ಅವರು, ವಿರಹ ಭಾವವನ್ನ ಅನುಭವಿಸ್ತಾರೆ ಅಂತ. ಯಾಕಂತ ಹೇಳಿದ್ರೆ ಅಂತ ವಿರಹವು ಕೃಷ್ಣನೊಡನೆ ಕಲೆಯುವ ಭಾವವನ್ನು ಹೆಚ್ಚಿಸ್ತದೆ. ಸೊ ನಮ್ಮಿಂದ ದೂರ ಆದಾಗ ಅವ್ರು ಜಾಸ್ತಿ ನಮ್ಗೆ ಬೇಕು ಅನಿಸ್ತದೆ. ಆ ರೀತಿ ನಾವು ಈಗ ಭಗವಂತನಿಂದ ದೂರ ಆಗಿದ್ದೇವೆ, ಮತ್ತೆ ನಾವು ಭಗವಂತನ ಧಾಮವನ್ನ ಸೇರ್ಬೇಕಂತ ಹೇಳಿದ್ರೆ ಹೇಗೆ ಒಂದು ರಾಧಾರಾಣಿ ಕೃಷ್ಣನಲ್ಲಿ ಪ್ರೇಮವನ್ನ ಇಟ್ಟಿಲ್ದು, ಅಂತ ಪ್ರೇಮ ನಮ್ಮೊಳಗಿಂದ ಎಚ್ಚರ ಆಗ್ಬೇಕು. ಆಗ ಮಾತ್ರ ನಮ್ಗೆ ಭಗವಂತನನ್ನ ಒಂದು ಪಡಿಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಈ ಜಗತ್ತಿನಲ್ಲಿದ್ದು ತನ್ನ ಬದುಕಿನ ಕೊನೆಯ 12 ವರ್ಷಗಳನ್ನು ಜಗನ್ನಾಥಪುರಿಯಲ್ಲಿ ಕಳೆದ ಶ್ರೀ ಚೈತನ್ಯ ಮಹಾಪ್ರಭುವು ಪ್ರಪಂಚದ ಜನ ಹೇಗೆ ಅಗಲಿಕೆಯ ಅನುಭವದೊಂದಿಗೆ ಕೃಷ್ಣನ ಮೇಲಿನ ಸುಪ್ತ ಪ್ರೇಮವನ್ನ ಯಾವ ರೀತಿಯಲ್ಲಿ ಬೆಳೆಸಿಕೊಳ್ಳಬಹುದೆಂಬುದನ್ನ ಬೋಧಿಸ್ತಾರೆ ಅಂತ ಹೇಳಿದ್ರೆ, ರಾಧಾರಾಣಿಗೆ ಕೃಷ್ಣನನ್ನು ಬಿಟ್ರೆ ಮತ್ತೆ ಯಾವುದು ಬೇಡ. ಆ ರೀತಿ ನಾವು ಕೂಡ ಭಗವಂತ ಎಲ್ಲರಲ್ಲಿ ಕೂಡ ಆ ಪ್ರೇಮ ಅಂತ ಹೇಳುವಂಥದ್ದು ಎಲ್ಲರಲ್ಲೂ ಇದೆ, ಅದು ಮಾತ್ರ ಸೂಕ್ತವಾಗಿದೆ. ಆ ಸೂಕ್ತ ರೀತಿಯಲ್ಲಿ ಇರುವ ಒಂದು ಪ್ರೇಮವನ್ನ ಯಾವ ರೀತಿ ಬೆಳೆಸ್ಕೊಳ್ಬಹುದು ಭಗವಂತನೆಡೆಗೆ ಅಂತ ಹೇಳ್ಕೊಂಡು. ಅಂತಹ ವಿರಹ ಭಾವನೆಗಳು ಅಥವಾ ಕೃಷ್ಣನೊಂದಿಗಿನ ಮಿಲನ, ಇವುಗಳನ್ನು ಪರಮ ಪುರುಷನ ಪ್ರೇಮದ ವಿವಿಧ ಅವಸ್ಥೆಗಳು. ಈ ಭಾವನೆಗಳು ಯಾವಾಗ ಒಬ್ಬ ಭಕ್ತನು ಭಕ್ತಿ ಸೇವೆಯಲ್ಲಿ ಗಾಢವಾಗಿ ನಿರತನಾಗುವನೋ ಆಗ ಅದು ವೃದ್ಧಿ ಆಗ್ತದೆ. ಭಕ್ತಿಯಲ್ಲಿ ಅತ್ಯುನ್ನತ ಹಂತ ಅಂತ ಹೇಳಿದ್ರೆ ಪ್ರೇಮ ಭಕ್ತಿ ಅಲ್ಲ. ನವವಿಧ ಭಕ್ತಿಯಲ್ಲಿ ಅದೋ ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠ, ರುಚಿ, ಆಸಕ್ತಿ, ಭಾವ, ಪ್ರೇಮ ಅಂತೇಳಿ ಆ ಪ್ರೇಮ ಭಕ್ತಿ ಅಂತ ಹೇಳುವಂತದ್ದು ಅತ್ಯುನ್ನತ ಹಂತ ಅಂತೇಳಿ. ಆದರೆ ಆ ಹಂತವನ್ನ ಸಾಧನಾ ಭಕ್ತಿಯನ್ನು ಆಚರಿಸುವುದರಿಂದ ಸಾಧಿಸಬಹುದಷ್ಟೇ. ಯಾರೇ ಆಗ್ಲಿ ಸಾಧನಾ ಭಕ್ತಿಯ ನಿಯಮಗಳನ್ನ ಶ್ರದ್ಧೆಯಿಂದ ಅನುಸರಿಸದೆ ಪ್ರೇಮ ಭಕ್ತಿ ಹಂತಕ್ಕೆ ತನ್ನನ್ನು ತಾನೇ ಕೃತಕ ರೀತಿಯಲ್ಲಿ ಏರಿಸಿಕೊಳ್ಳಿಕ್ಕೆ ಪ್ರಯತ್ನಿಸಕೂಡದು ಅಂತ ಹೇಳ್ತಾ ಇದ್ರೆ. ಸಾಧನ ಭಕ್ತಿಯಿಂದನೇ ನಾವು ಮುಂದುವರಿತಾ ಹೋಗ್ಬೇಕು.
ಪ್ರೇಮ ಭಕ್ತಿ ಎನ್ನುವುದು ಆನಂದದ ಹಂತ. ಸಾಧನ ಭಕ್ತಿಯಾದರೂ ಒಂದು ಭಕ್ತಿ ಸೇವೆಯಲ್ಲಿ ಸುಧಾರಣೆ ಕಾಣುವ ಒಂದು ಹಂತ. ಅಂದ್ರೆ ಆರಂಭಿಕ ಭಕ್ತಿಯನ್ನ ಸಾಧನ ಭಕ್ತಿ ಅಂತ ಹೇಳ್ತೇವೆ. ಆ ಸಾಧನ ಭಕ್ತಿ ಆರಂಭಿಕ ಭಕ್ತಿ ಇಲ್ಲದೇನೆ ಡೈರೆಕ್ಟ್ ನಾವು ಬೇರೆ ಯಾವ್ದೋ ರೂಟ್ ಅಲ್ಲಿ ಹೋಗಿ ಪ್ರೇಮ ಹಂತವನ್ನ ತಲುಪ್ತೇನೆ, ಖಂಡಿತ ಸಾಧ್ಯ ಇಲ್ಲ, ಅದು ಪತನ ಆಗ್ತೇವೆ. ಸೊ ಸಾಧನ ಭಕ್ತಿ ಆದರೂ ಭಕ್ತಿ ಸೇವೆಯಲ್ಲಿ ಸುಧಾರಣೆ ಕಾಣುವ ಒಂದು ಹಂತ. ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮದೇ ಬದುಕಿನಲ್ಲಿ ಪ್ರಾಯೋಗಿಕವಾಗಿ ಅನ್ವಯಿಸಿಕೊಳ್ಳುವುದರ ಮೂಲಕ ಭಕ್ತಿ ಸೇವೆಯನ್ನ ಪೂರ್ಣವಾಗಿ ವಿವರಿಸಿದ್ದಾರೆ. ಅಂದ್ರೆ ತಾವೇ ಅಂತ ಒಂದು ಭಾವ ಪರವಶತೆಗೆ ಒಳಗಾಗಿ ಆ ರೀತಿ ನೀವು ಕೂಡ ಭಕ್ತಿಯಲ್ಲಿ ಆ ಭಕ್ತಿಯ ರಸವನ್ನ ನೀವು ಅನುಭವಿಸಿ ಅಂತ ಹೇಳ್ಕೊಂಡು ಅವರು ಪೂರ್ಣವಾಗಿ ನಮ್ಗೆ ತೋರಿಸಿಕೊಟ್ಟಿದ್ದಾರೆ. ಆದ್ದರಿಂದಲೇ ಹೇಳಿರುವುದು ಅಪನೆ ಆಚರಿ ಭಕ್ತಿ ಶಿಕಾಯಿಮೋ ಸಬಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಸ್ವಯಂ ಶ್ರೀ ಕೃಷ್ಣರು ಹಾಗೂ ಕೃಷ್ಣ ಭಕ್ತನಾಗಿ ಅವರು ಭಕ್ತಿ ಸೇವೆಯನ್ನು ಒಬ್ಬ ವ್ಯಕ್ತಿಯು ಹೇಗೆ ಆಚರಿಸಬಹುದು, ಮುಂದೆ ಸಮಯ ಒದಗಿದಾಗ ಭಗವದ್ಧಾಮಕ್ಕೆ ಹೇಗೆ ಹಿಂದಿರುಗಬಹುದು ಎಂಬುದನ್ನು ಇಡೀ ಪ್ರಪಂಚಕ್ಕೆ ಅವರು ತಿಳಿಸಿಕೊಟ್ಟರು ಅಂತ ಹೇಳ್ಕೊಂಡು, ಯಾವ ರೀತಿಯಲ್ಲಿ ನಾವು ಭಗವಂತನ ಒಂದು ಭಕ್ತಿಯಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಂಡಾಗ ಭಗವಂತನನ್ನ ಪಡಿಬಹುದು ಅಂತ ಹೇಳ್ಕೊಂಡು ಹೇಳಿ ತೋರಿಸಿಕೊಟ್ರು. ಹರೇ ಕೃಷ್ಣ. ಸಮಯ ಆಯ್ತಾ ಮಾತಾಜಿ? ಆಯ್ತು ಮಾತಾಜಿ, 8 ನಿಮಿಷ ಜಾಸ್ತಿ. ನಿಲ್ಲಿಸ್ಲಾ? ಒಂದು ಶ್ಲೋಕ ಮಾಡ್ತೇನೆ, 40 ಅಲ್ಲಿಗೆ ನಿಲ್ಲಿಸ್ತೇನೆ. ರಾತ್ರಿ ದಿವಸೆ ಕೃಷ್ಣ ವಿರಹ ಸ್ಫುರಣ ಉನ್ಮಾದೇರ ಚೇಷ್ಟ ಕರೆ ಪ್ರಲಾಪ ವಚನ. ಹಗಲು ರಾತ್ರಿ ಚೈತನ್ಯ ಮಹಾಪ್ರಭು ಶ್ರೀ ಕೃಷ್ಣನ ಅಗಲಿಕೆಯ ಭಾವನೆಯನ್ನು ಅನುಭವಿಸಿದರು. ಈ ವಿರಹದ ಲಕ್ಷಣಗಳನ್ನ ಪ್ರಕಟಿಸುತ್ತಾ ಅವರು ಒಬ್ಬ ಹುಚ್ಚನಂತೆ ಅಳುತ್ತಾ ಅಸಂಬದ್ಧ ರೀತಿಯಲ್ಲಿ ಮಾತನಾಡುತ್ತಿದ್ದರು. ಇದು ನಾಳೆ ಎಕ್ಸ್ಪ್ಲೈನ್ ಮಾಡುವ. ಸ್ವಲ್ಪ ಧನ್ಯವಾದಗಳು. ವಾಂಚಾ ಕಲ್ಪ ತರುಭ್ಯಶ್ಚ ಕೃಪಾ ಸಿಂಧು ಏವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಕಿ ಜೈ. ಶ್ರೀ ಚೈತನ್ಯ ಮಹಾಪ್ರಭು ಜಿ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೆ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಸ್ಪೀಡ್ ಆಗಿ ಹೇಳಲೇಬೇಕಾಯ್ತು. ಆಕ್ಚುಲಿ ಇವತ್ತು 52 ಶ್ಲೋಕ ತನಕ ಮುಗಿಸ್ಬೇಕಿತ್ತು. ಇಷ್ಟು ಸ್ಪೀಡ್ ಹೇಳಿದ್ರು ಕೂಡ ಮುಗಿಸ್ಲಿಕ್ಕೆ ಆಗ್ಲಿಲ್ಲ. ದಯವಿಟ್ಟು ಕ್ಷಮಿಸಿ. ಎಲ್ಲರಿಗೆ ಸ್ಪೀಡ್ ಅಂತ ಅನಿಸಿದ್ರೆ ನಾವು ಕೊಟ್ಟಿರುವಂತ ಸಮಯದಲ್ಲಿ ಮುಗಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಅಲ್ವಾ? ಹರೇ ಕೃಷ್ಣ. ಎಲ್ಲರೂ ನಾಳೆ ಬೆಳಿಗ್ಗೆ ಎಲ್ಲ ಈ ಒಂದು ಇಡೀ ತಿಂಗಳು ನೀವು ಬೆಳಿಗ್ಗೆ ಕಂಪಲ್ಸರಿಯಾಗಿ ಜಾಯಿನ್ ಆಗಿ ಟೆಂಪಲ್ ಪ್ರೇಯರಿಗೆ, ಮಂಗಳಾರತಿಗೆ ಎಲ್ಲರೂ 4:15 ಗಂಟೆದು ಜಾಯಿನ್ ಒಂದು ತಿಂಗಳೇ ಅಂತ ಹೇಳಿ ಹೇಳುದಲ್ಲ, ದಿನ ಆಗ್ಲೇಬೇಕು. ಆದ್ರೆ ಇದಕ್ಕೆ ನೀವು ಕಂಪಲ್ಸರಿ ಒಂದು ತಿಂಗಳು ಮಾಡಿದ್ರೆ ಮತ್ತೆ ಕಂಟಿನ್ಯೂಸ್ ಆಟೋಮೆಟಿಕ್ ಆಗಿ ನೀವು ಹೋಗ್ತೀರಾ ಅಲ್ಲಿ. ನೋಡ್ಬೇಕು ಅಂತ ಅನಿಸ್ತದೆ. ಬೆಳಿಗ್ಗೆ ಎದ್ದ ಕೂಡ್ಲೆ ಭಗವಂತನ ದರ್ಶನ ಮಾಡಿದ ಕೂಡ್ಲೆ ಎಷ್ಟು ನಮ್ಗೆ ಇದಾಗ್ತದೆ ಅಂತ ನೋಡಿ, ಪರಿವರ್ತನೆ ಆಗ್ತದೆ. ಜಾಯಿನ್ ಆಗುವಾಗ KAN ಅಂತ ಹಾಕಬೇಕಲ್ಲ ಅವರು? ಹೌದು, ಎಲ್ಲರೂ KAN. ಮತ್ತೆ ನೀವು L1 ಅಲ್ಲಿದ್ರೆ L1 L2, ಹೆಚ್ಚಿನಂಗೆ L1 ಯಾರಿಲ್ಲ, L2 L3 ಎಲ್ಲ ಹಾಕಿ ನೋಡಿ. ಇಲ್ಲಿ ನನ್ನ ಹೆಸರಲ್ಲೇ ಉಂಟು ನೋಡಿ, KAN L6 ಅಂತೇಳಿ. ಹಾಗೆ ನೋಡಿ, ಇಲ್ಲಿ ಲಕ್ಷ್ಮೀ PM L5 ಹಾಕಿದ್ದಾರೆ. ಮಾತಾಜಿ, ನಂದು ರೀಡಿಂಗ್ ಕ್ಲಾಸಿಂದು ಅಟೆಂಡೆನ್ಸ್ ಹಾಕುವಾಗ ಇದು ಹೊರಟೋಯ್ತು, ಹಾಕ್ಲಿಕ್ಕೆ ಆಗ್ಲಿಲ್ಲ. ಈಗ ಬೆಳಗ್ಗೆ ಹೊತ್ತು ಆರ್ತಿಗೆ ಅಷ್ಟೇ 3 ದಿವಸದಿಂದ ಅಟೆಂಡ್ ಆಗ್ತಾ ಇದ್ದೀನಿ. ವೈಫೈ ಆಗ್ತಾನೆ ಇಲ್ಲ ಮಾತಾಜಿ. ನಾನು ಬರೋಡಕ್ ಬಂದಿದ್ದೆ, ಅಲ್ಲಿಂದ ಕನೆಕ್ಟೇ ಆಗ್ತಿಲ್ಲ. ಏನ್ ಮಾಡೋಣ ಮಾತಾಜಿ? ಏನ್ ಮಾಡುದು? ಮೊನ್ನೆದೊಂದು ದಿವಸದ ಅಟೆಂಡೆನ್ಸ್ ಬಂದಿದೆ, ನಿನ್ನೆದು ಗೊತ್ತಿಲ್ಲ. ನಾನು ನಿನ್ನೆದು ನೆನಪಿಲ್ಲ, ನನಗೆ ಹಾಕಿದ್ದೇನೆ, ನೆನಪಿಲ್ಲ. ಕೃಷ್ಣ ಮಾತಾಜಿ ಹಾಕ್ತೀರಾ ಮಾತಾಜಿ? ನಾನು ಅವರು ಹಾಕಿದ್ದಲ್ಲದೆ ಅದು ಕೆಲವು ಸಲ ಕೆಲವರ ಹೆಸರು ಬರುವುದಿಲ್ಲ ಅಂತೇಳಿ ನಾನು ಪುನಃ ಬೇರೆ ಹಾಕ್ತಾ ಇದ್ದೇನೆ. ಕೆಲವರ ಹೆಸರು ಬರುವುದಿಲ್ಲ. ಈಗ ಅವರು ಹಾಕಿದ ಹೆಸರು ನನ್ನಲ್ಲಿ ಇಲ್ಲ, ನಾನು ಹಾಕಿದ ಹೆಸರು ಅವರಲ್ಲಿ ಬರ್ತದೆ. ಹಾಗೆ ಅಲ್ಲ ಮಾತಾಜಿ, ಇವಾಗ ರೀಡಿಂಗ್ ಕ್ಲಾಸಿಂದಕ್ಕೂ ವೈಫೈ ಹೊರಟೋಗ್ಬಿಡ್ತು ಹಾಕೋಷ್ಟೊತ್ತಿಗೆ. ಹಾಕ್ತೀರಾ ಮಾತಾಜಿ? ಅದಕ್ಕೆ ನಾನು ಅಟೆಂಡೆನ್ಸ್ ಹಾಕ್ತೇನೆ. ಲಿಂಕ್ ಸೆಲೆಕ್ಟ್ ಕ್ಲಿಕ್ ಆಗೋದಿಲ್ಲ, ಅಟೆಂಡೆನ್ಸ್ ಲಿಂಕ್. ಯಾವ್ದಕ್ಕೆ ಮಾತಾಜಿ? ಬೆಳಿಗ್ಗೆ ಮಂಗಳಾರತಿದ್ದು ಮಾತಾಜಿ. ನಾನು ಅಷ್ಟೇ ಮಂಗಳಾರತಿಗೆ ಅಟೆಂಡ್ ಆಗ್ತೀನಿ ಮಾತಾಜಿ. ರತ್ನಮ್ಮ ಮಾತಾಜಿ ಇದ್ದೀರಾ? ನೋಡಿದೆ ನಾನು. ನಂದು 3 ದಿವಸದಿಂದ ಮಂಗಳಾರತಿ ಬರ್ತಾನೆ ಇಲ್ಲ.
ವೈಫೈ ಹೊರಟೋಗ್ಬಿಡುತ್ತೆ ಅವಾಗ ಸಿಕ್ಕರೇ ಇಲ್ಲ. 4:30 7:30 ತನಕ ಅಟೆಂಡ್ ಆಗಿರ್ತೀನಿ, ಆದ್ರೂ ಬಂದೇ ಇಲ್ಲ. ಹರೇ ಕೃಷ್ಣ ಮಾತಾಜಿ, ನಾನು 2 days ಇಂದ ಅಟೆಂಡ್ ಆಗ್ತಾ ಇಲ್ಲ, ಯಾಕಂದ್ರೆ ನಾನು ಆಚೆ ಬಂದಿದ್ದೀನಿ, ಹಂಗಾಗಿ ಆಗಿಲ್ಲ ಮಾತಾಜಿ. ಓಕೆ ಮಾತಾಜಿ. ಲಕ್ಷ್ಮೀ PM ಇಲ್ಲ 2 ದಿವಸದಿಂದ. ಅದೇ ವೈಫೈ ಈಗ ಸಿಗ್ತಾ ಇಲ್ಲ. ಓಕೆ ಮಾತಾಜಿ, ಓಕೆ ಮಾತಾಜಿ. ನೋಡಿ ನಾಳೆ ಸಿಗ್ತದ ಅಂತೇಳಿ. ಅಲ್ಲ, ಇವಾಗ ರೀಡಿಂಗ್ ಕ್ಲಾಸಿಂದ ಹಾಕ್ತೀರಾ? ನಾ ಹಾಕ್ತೇನೆ. ಧನ್ಯವಾದಗಳು ಮಾತಾಜಿ. ಹರೇ ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಎಂಡ್ ಮಾಡ್ಲಾ ಮಾತಾಜಿ? ಮಾಡಿ ಬಾಬು. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದ. ನಾವೇನು ಮಾಡ್ತಾ ಇದ್ದೀವಿ? ಧನ್ಯವಾದಗಳು.